ಅವಳನ್ನು ಕತ್ತನ್ನು ಕಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ವಸುದೇವನು ಅವನಿಗೆ ಈ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಸೊ ನೀನು ಭೋಜವಂಶದ ಪ್ರಖ್ಯಾತನಾದ ಅರಸ, ನೀನು ಶ್ರೇಷ್ಠ ಯೋಧ, ಅತ್ಯಂತ ಪರಾಕ್ರಮಿ. ಸೊ ಆದ್ರಿಂದ ನೀನು ನಿನ್ನ ತಂಗಿಯಾದವಳ ಮೇಲೆ ಒಂದು ಕತ್ತಿಯನ್ನು ಎತ್ತುವಂತಹ ಒಂದು ಇದು ಯಾಕೆ ಇಂಥ ಪಾಪದ ಕೆಲಸವನ್ನು ಏಕೆ ಮಾಡ್ತಾ ಇದೀಯಾ? ಜೊತೆಗೆ ನಿನ್ಗೆ ಸಾವು ಅಂದ್ರೆ ಏಕೆ ಭಯ? ಸೊ ಹುಟ್ಟಿನಿಂದಾಗ್ಲೇ ಸಾವಿನ ದಿನವೂ ಕೂಡ ನಿಶ್ಚಿತವಾಗಿದೆ. ಸೊ ನೀನಾಗ್ಲೇ ಒಂದು ಎಷ್ಟು ವರ್ಷ ಬದುಕಿದೆಯೋ ಅಷ್ಟು ವರ್ಷ ಆಗ್ಲೇ ಸಾವಿಗೆ ಹತ್ರ ಆಗಿದೆಯಾ? ಸೊ ಅದರಿಂದ ಏಕೆ ನಿನಗೆ ಹೆದರಿಕೆ? ಸೊ ಸತ್ತ ಮೇಲೆ ಎಲ್ಲ ಸಾಯುವುದಕ್ಕೆ ಯಾಕೆ ಹೆದರಬೇಕು? ಎಲ್ಲ ಪಂಚಭೂತಗಳಲ್ಲಿ ಸೇರುತ್ತೆ. ಸೊ ಈ ರೀತಿಯಾಗಿ ನಾವು ಈ ಜನ್ಮಗಳ ಕರ್ಮಗಳ ಫಲವಾಗಿ ಅದಕ್ಕೆ ಅನುಗುಣವಾದ ಇನ್ನೊಂದು ದೇಹವನ್ನು ನಮಗೆ ಪ್ರಕೃತಿ ಅಂದ್ರೆ ಭಗವಂತನ ಮೂಲಕವಾಗಿ ಪ್ರಕೃತಿ ಕೊಡುತ್ತೆ. ಸೊ ಈ ರೀತಿಯಾಗಿ ವಸುದೇವನು ತನ್ನ ಭಾವಮೈದನಿಗೆ ಹೇಳ್ತಾ ಇದ್ದಾನೆ. ಸೊ ವಿವಿಧ ವಿಧವಾಗಿ ಅವನಿಗೆ ಜನ್ಮ ಮತ್ತು ಕರ್ಮಗಳ ಫಲಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ನಂತರ ಅವನು ಇವತ್ತಿನ ನಾವು ಓದುತ್ತೇನೆಂದ್ರೆ, ದೇಹ ಮತ್ತೆ ಮತ್ತೆ ಕನಸುಗಳಲ್ಲಿ ನಾವು ಒಂದು ಈಗಿನ ದೇಹದಲ್ಲಿ ಇದ್ದುಕೊಂಡು ನಾವು ಹೇಗೆ ಕನಸು ನೋಡಿ ಒಂದೊಂದು ದೇಹವನ್ನು ಕನಸಿನಲ್ಲಿ ನೋಡ್ತೇವೋ, ಅದೇ ರೀತಿ ಈ ಸಂಪೂರ್ಣ ಜೀವನವು ಒಂದು ಕನಸು ಅಷ್ಟೇ. ನಮ್ಮ ನಿಜವಾದ ಒಂದು ವಾಸ್ತವಿಕ ಪರಿಸ್ಥಿತಿ ಬೇರೆನೇ ಇದೆ. ನಾವು ನಿರಾಕಾರ ಭಗವಂತನ ಒಂದು ಅಂಶಗಳು. ಸೊ ಆ ರೀತಿ ಅವನು ಹೇಳ್ತಾ ಇದ್ದಾನೆ. ಸೊ ನಾವು ಈ ಕನಸು ಅಂದ್ರೆ ಮನಸ್ಸು ತನಗೆ ಇಷ್ಟ ಬಂದಂತಹ ಒಂದು ದೃಷ್ಟಿಯನ್ನು ಅದು ಒಂದು ಏನ್ ಮಾಡುತ್ತೆ, ಸೃಷ್ಟೀಕರಿಸುತ್ತೆ. ಒಂದು ಬಂಗಾರವನ್ನು ನೋಡುತ್ತೆ, ಪರ್ವತವನ್ನು ಕಂಡಿದ್ದೆ. ಸೊ ಎರಡನ್ನು ಸೇರಿಸಿ ಮನಸ್ಸು ಬಂಗಾರದ ಪರ್ವತವನ್ನು ಅದನ್ನು ಮಾಡ್ಲಿಕ್ಕೆ ಅದು ಮಾಡುತ್ತೆ ಅಂತ ಹೇಳುತ್ತೆ. ಸೊ ಇಷ್ಟು ಸಿಕ್ಕಿದ್ರೆ ನಾನು ಎಷ್ಟು ಸುಖವಾಗಿರಬಹುದು. ಈ ರೀತಿಯಾಗಿ ಅದು ಹೊಸ ಹೊಸ ಒಂದು ಮನಸ್ಸಿನ ಒಂದು ವಿಷಯಗಳನ್ನು ಅದು ಹುಟ್ಟಿ ಹಾಕ್ತದೆ. ಅದೇ ರೀತಿ ನಾವು ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ಏನ್ ಮಾಡ್ತೇವೆ, ನಾವು ಮಲಗಿಕೊಂಡು ನಮ್ಮ ದೇಹ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಮರ್ತೇ ಬಿಡ್ತೀವಿ. ಸೊ ಈ ಕನಸಿನಲ್ಲಿ ನಾವು ಹೊಸ ಹೊಸ ಒಂದು ಏನಿದೆ ನಮ್ಗೆ ಅನುಭವಗಳ ಇದು ಅನುಭವ ಆಗ್ತಾ ಇರುತ್ತೆ. ಹೊಸ ಹೊಸ ರೀತಿಯ ಅನುಭವಗಳು ನಮ್ಗೆ ಆಗುತ್ತೆ. ಆದ್ರೆ ಅವು ಎಚ್ಚರಿಕೆ ಆದಾಗ, ನಾವು ಬೆಳಿಗ್ಗೆ ಎಚ್ಚರಿಕೆ ಆದಾಗ ನಮ್ಗೆ ಅದನ್ನೆಲ್ಲ ಕನಸುಗಳು ಒಂದೂ ನೆನಪಿರೋದಿಲ್ಲ. ಸೊ ಅದರಿಂದ ಈ ಭೌತಿಕ ದೇಹಗಳು ಹೇಗೆ ಈ ಮನಸ್ಸು ಈ ಕನಸುಗಳನ್ನು ಸೃಷ್ಟಿಸುತ್ತದೋ ಈಗಿನ ದೇಹದಲ್ಲಿ, ಅದೇ ರೀತಿ ಈ ಭೌತಿಕ ದೇಹಗಳನ್ನು ವಾಸ್ತವಿಕವಾಗಿ ನಮ್ಮ ಮನಸ್ಸೇ ಮಾಡುತ್ತೆ. ಕನಸುಗಳನ್ನಷ್ಟೇ ಮನಸ್ಸು ಸೃಷ್ಟಿ ಮಾಡ್ತಾ ಇಲ್ಲ, ಈ ಭೌತಿಕ ದೇಹಗಳನ್ನು ಕೂಡ ಮನಸ್ಸೇ ಸೃಷ್ಟಿ ಮಾಡ್ತಾ ಇದ್ದಾರೆ. ವಿಧ ವಿಧವಾದ ದೇಹಗಳು ನಮ್ಗೆ ಸಿಗ್ತಾ ಇದೆ. ಯಾಕಂದ್ರೆ ಆ ಮನಸ್ಸು ಮತ್ತೆ ಏನು ಅಹಂಕಾರ ಇದೆ, ಅದು ನಮ್ಮ ಬೇರೆ ಬೇರೆ ದೇಹಗಳಿಗೆ ಕೊಂಡೊಯ್ತಾ ಇದೆ. ನಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ದೇಹಗಳಿಗೆ ಕೊಂಡೊಯ್ತಾ ಇದೆ. ಸೊ ಅದೇ ರೀತಿ ನಾವು ಕನಸಿನಿಂದ ಎದ್ದಾಗ ನಮ್ಗೆ ಹೇಗೆ ಕನಸು ನೆನಪಿರುವುದಿಲ್ವೋ, ಅದೇ ರೀತಿ ನಾವು ಬೇರೆ ದೇಹಕ್ಕೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಮನಸ್ಸು ಮತ್ತು ಆತ್ಮವನ್ನು ಎಳೆದುಕೊಂಡು ಹೋದಾಗ, ಮನಸ್ಸು, ಆತ್ಮ ಮತ್ತು ಅಹಂಕಾರ, ಇದು ಈ ಮೂರು ಸೂಕ್ಷ್ಮ ದೇಹಗಳು. ಈ ಸೂಕ್ಷ್ಮ ದೇಹ ಮತ್ತು ಈ ಆತ್ಮದೊಂದಿಗೆ ಈ ಸೂಕ್ಷ್ಮ ದೇಹ ಆತ್ಮವನ್ನು ತೆಗೆದುಕೊಂಡು ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಇನ್ನೊಂದು ದೇಹದ ಹುಡುಕೊಂಡು ಹೋಗುತ್ತೆ. ಆದ್ರೆ ಆ ದೇಹ ಯಾವ ತರ ಸಿಗುತ್ತೆ, ನಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ಮತ್ತು ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ದೇವೆ ಹಿಂದಿನ ಜನ್ಮಗಳಲ್ಲಿ ಅದರ ಪ್ರಕಾರ ಅದರ ಪರಿಣಾಮಗಳನ್ನು ನಾವು ಅನುಭವಿಸುವಕ್ಕೆ ಅನುಕೂಲವಾಗಿರುವಂತ ದೇಹ ನಮಗೆ ಪರಮಾತ್ಮ ಕರುಣಿಸ್ತಾನೆ. ಸೊ ನಂತರ ಈ ಮನಸ್ಸು ಅನ್ನೋದು ಹೇಗಿದೆ, ತುಂಬಾ ಚಂಚಲವಾದದ್ದು. ಸೊ ಜೀವಾತ್ಮನಿಗೆ ಬೇರೆ ಬೇರೆ ರೀತಿಯ ಒಂದು ವಿಷಯಗಳ ಸಂಪರ್ಕವಾಗುತ್ತೆ. ಅದೇ ರೀತಿ ಬೇರೆ ರೀತಿಯಾಗಿ ಅವನು ಎಂಜಾಯ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಸೊ ನಾವು ಅದನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಾನೆ. ಆದ್ರಿಂದ ಭಗವಂತ ತುಂಬಾ ಕರುಣಾಮಯಿ. ಸೊ ಯಾವ ರೀತಿಯ ಒಂದು ಅನುಭವವನ್ನು ನಾವು ಪಡೆಯಲಿಕ್ಕೆ ಇಚ್ಛಿಸ್ತೇವೆ, ಆ ರೀತಿಯ ಅನುಭವವನ್ನು ಪಡೆಯಲಿಕ್ಕೆ ಅನುಕೂಲವಾಗಿರುವಂತಹ ದೇಹಗಳನ್ನು ಭಗವಂತ ಕರುಣಿಸ್ತಾನೆ. ಸೊ ಬೇರೆ ಬೇರೆ ಶರೀರವನ್ನು ಕೊಡ್ತಾನೆ. ಮತ್ತೆ ಆ ಶರೀರದ ಕರ್ಮಗಳು ಮುಗಿದಾಗ ಮತ್ತೆ ಆ ಶರೀರದಿಂದ ಹೊರಕ್ಕೆ ಬರ್ತಾನೆ. ಮತ್ತೆ ಮುಂದಿನ ಒಂದು ಶರೀರಕ್ಕೆ ಹೋಗ್ತಾನೆ. ಮತ್ತೆ ಯಾವಾಗ ಮುಂದಿನ ಶರೀರಕ್ಕೆ ಹೋಗ್ತಾನೆ, ಈಗಿನ ದೇಹದ ಯಾವುದೇ ರೀತಿಯ ಒಂದು ಕನಸು ಅವನಿಗೆ, ಯಾವುದೇ ರೀತಿಯ ಇದು ಅವನಿಗೆ ನೆನಪಲ್ಲಿರುವುದಿಲ್ಲ. ಹೇಗೆ ಕನಸು ನಾವು ಮರ್ತು ಹೋಗ್ತೇವೆ, ಸೊ ಅದನ್ನೆಲ್ಲ ಅದೇ ರೀತಿ ಹಿಂದಿನ ದೇಹದ ಬಗ್ಗೆ ನಮ್ಗೆ ಯಾವ ನೆನಪು ಕೂಡ ಇರುವುದಿಲ್ಲ. ಅದು ಭಗವಂತ ಅದನ್ನು ಸಂಪೂರ್ಣವಾಗಿ ಅದನ್ನು ಅಳಿಸ್ಬಿಡ್ತಾನೆ, ನಮ್ಗೆ ಇರುವುದಿಲ್ಲ ಅದು. ಸೊ ಇದ್ರೆ ನಮ್ಗೆ ಬದುಕಲಿಕ್ಕೆ ಆಗುದಿಲ್ಲ. ಹಿಂದಿನ ಜನ್ಮದಲ್ಲಿ ಇದಕ್ಕೆ ಒಂದು ಅಂಧೆಯಾಗಿದ್ವಿ ಅಂದ್ಕೊಂಡ್ರೆ, ಅಯ್ಯೋ ಇಷ್ಟು ಗಲೀಜಾಗಿದ್ವಿ ನಾವು ಅಂತ ನಮ್ಗೆ ಈಗಿನ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲವನ್ನು ಭಗವಂತ ಮರೆಯುವಂತ ಮಾಡ್ತಾನೆ. ಮರೆವು ಮತ್ತು ನೆನಪು ಎರಡು ಭಗವಂತನೇ ಕೊಡುವಂತದ್ದು. ಸೊ ಈ ರೀತಿಯಾಗಿ ವಸುದೇವನು ತನ್ನ
ಭಾವಮೈದನಾದ ಕಂಸನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರ್ಸ್ಕೊಂಡು ಹೋಗೋಣ. ನೆಕ್ಸ್ಟ್ ಪ್ಯಾರ ಯಾರು ಓದ್ತೀರಾ? ಸೂರ್ಯ ಚಂದ್ರ ನಕ್ಷತ್ರಗಳಂತೆ. ಹರೇ ಕೃಷ್ಣ ಪ್ರಭುಜಿ, ಪೋಸ್ಟ್ ಆಗಿದ್ದೀರಾ ನೀವು? ಇನ್ನ ಕೊಟ್ಟಿಲ್ಲ ಅನ್ಸುತ್ತೆ ಅವ್ರು. ಆಗಿದ್ದೀರಲ್ಲ ಇವಾಗ. ಕರೆಕ್ಟ್. ಹೌದು. ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಸ್ವಯಂ ಪ್ರಭೆ ಉಳ್ಳ ಆಕಾಶಕಾಯಗಳು ನೀರು, ಎಣ್ಣೆ ಮತ್ತು ತುಪ್ಪಗಳಂತಹ ದ್ರವಗಳ ರಾಶಿಯಲ್ಲಿ ಪ್ರತಿಬಿಂಬಿತವಾಗುತ್ತದೆ. ದ್ರವರಾಶಿಯು ಚಲಿಸದಂತೆ ಪ್ರತಿಬಿಂಬವು ಚಲಿಸುತ್ತದೆ. ಚಂದ್ರನ ಪ್ರತಿಬಿಂಬವಿರುವುದು ನೀರಿನಲ್ಲಿ. ಚಲಿಸುವ ನೀರು ಚಂದ್ರನು ಚಲಿಸುತ್ತಿದ್ದಾನೆ ಎನ್ನುವ ಭಾವನೆಯನ್ನು ಉಂಟು ಮಾಡುತ್ತದೆ. ಆದರೆ ಚಂದ್ರನು ಚಲಿಸುವುದಿಲ್ಲ. ಇದೇ ರೀತಿಯಲ್ಲಿ ಜೀವಾತ್ಮನಿಗೆ ದೇಹಗಳ ಯಾವುದೇ ಸಂಬಂಧವಿಲ್ಲವಾದರೂ ಮನಸ್ಸಿನ ಸ್ಪಷ್ಟನೆಯಿಂದ ಜೀವಾತ್ಮ ದೇಹಗಳು ಪಡೆಯುತ್ತಾನೆ. ಮಾಯೆಯ ಪ್ರಭಾವದಿಂದ ಮೋಹಗೊಂಡವನಿಗೆ ಜೀವಾತ್ಮನು ತಾನು ಒಂದು ನಿರ್ದಿಷ್ಟ ದೇಹಕ್ಕೆ ಸೇರಿದವನು ಭ್ರಮೆಗೆ ಒಳಗಾಗುತ್ತಾನೆ. ಬದ್ಧ ಜೀವನದ ರೀತಿಯೇ ಇದು. ಒಬ್ಬ ಜೀವಾತ್ಮನು ಈಗ ಒಂದು ಮಾನವ ಶರೀರದಲ್ಲಿ ಇದ್ದಾನೆ ಎಂದು ಭಾವಿಸೋಣ. ತಾನು ಒಂದು ನಿರ್ದಿಷ್ಟ ದೇಶಕ್ಕೆ ಅಥವಾ ಸ್ಥಳಕ್ಕೆ ಸೇರಿದ ಮಾನವ ಸಮುದಾಯಕ್ಕೆ ಸೇರಿದವನು ಎಂದು ಭಾವಿಸುತ್ತಾನೆ. ಈ ರೀತಿಯಲ್ಲಿ ತನ್ನನ್ನು ಗುರುತಿಸಿಕೊಂಡು ಅನಾವಶ್ಯಕವಾಗಿ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳುತ್ತಾನೆ. ಇಂತಹ ಬಯಕೆಗಳು ಮತ್ತು ಮಾನಸಿಕ ಸ್ಪಷ್ಟನೆಗಳೇ ಬೇರೆ ಬೇರೆ ಬಗೆಯ ದೇಹಗಳಿಗೆ ಕಾರಣ. ಭೌತಿಕ ಪ್ರಕೃತಿಯ ಆವರಣದ ಶಕ್ತಿ ಎಷ್ಟು ಪ್ರಬಲ ಎಂದರೆ ಜೀವಿಗೆ ಯಾವ ದೇಹವು ದೊರೆತರೂ ತೃಪ್ತನಾಗುತ್ತಾನೆ. ತುಂಬಾ ಸಂತೋಷದಿಂದ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಆದುದರಿಂದ ನೀನು ನಿನ್ನ ಮನಸ್ಸು ಮತ್ತು ದೇಹಗಳ ಅಧಿಕಾರವಾನಿಗೆ ಸೋಲಬೇಡ ಎಂದು ನಿನ್ನನ್ನು ಬೇಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದು ನಿಮಿಷ ಇನ್ನೊಂದ್ಸರಿ ಶೇರ್ ಮಾಡ್ತೇನೆ. ಲಕ್ಷ್ಮೀ ಬಿವಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಪ್ರಭುಜಿ ಕಂಟಿನ್ಯೂ ಮಾಡಿ. ಪುಸ್ತಕ ಇದೆಯಾ? ಇದೆ ಮಾತಾಜಿ. ಅನಂತರ ವಸುದೇವನ ಅಲ್ಲಿಂದ ಓದಿ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ. ಅನಂತರ ವಸುದೇವನು ನವವಧುವಾದ ತನ್ನ ತಂಗಿಯ ವಿಷಯದಲ್ಲಿ ಅಸೂಯೆ ಪಡಬಾರದೆಂದು ಕಂಸನನ್ನು ಪ್ರಾರ್ಥಿಸಿದನು. ಮನುಷ್ಯನು ಯಾರ ವಿಷಯದಲ್ಲಿಯೂ ಅಸೂಯೆ ಪಡಬಾರದು, ಏಕೆಂದರೆ ಈ ಜನ್ಮದಲ್ಲಿಯೂ ಸಾವಿನ ನಂತರ ತೀರ್ಪು ಕೊಡುವ ಯಮರಾಜನ ಮುಂದೆ ನಿಂತಾಗ ಮುಂದಿನ ಜನ್ಮದಲ್ಲಿಯೂ ಭಯಕ್ಕೆ ಅಸೂಯೆಯೇ ಕಾರಣ. ದೇವಕಿಯು ಎಷ್ಟಾದರೂ ಕಂಸನ ತಂಗಿ ಎಂದು ವಸುದೇವನು ಅವಳ ಪರವಾಗಿ ಕಂಸನಲ್ಲಿ ಬೇಡಿಕೊಂಡ. ಅದು ವಿವಾಹದ ಮಂಗಳಗಳಿಗೆ ಎಂದೂ ಬೇಡಿಕೊಂಡ. ತಂಗಿಯನ್ನು ತಮ್ಮನನ್ನು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು. ಒಟ್ಟಿನಲ್ಲಿ ಪರಿಸ್ಥಿತಿಯು ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ನೀನು ಅವಳನ್ನು ಕೊಂದರೆ ನಿನ್ನ ಅಸಾಧಾರಣ ಕೀರ್ತಿ ಮಾಸುವುದು ಎಂದು ವಸುದೇವನು ವಿವೇಚಿಸಿ ಹೇಳಿದ. ಓದ್ಲ ಮಾತಾಜಿ? ಹರೇ ಕೃಷ್ಣ. ಓದಿ. ವಸುದೇವನು ಸದ್ಬೋಧನೆಯಿಂದಲೂ ತತ್ವಜ್ಞಾನ ವಿವೇಚನೆಯಿಂದಲೂ ಕಂಸನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ. ಆದರೆ ಕಂಸನ ಸಂಸ್ಕಾರವೇ ರಾಕ್ಷಸೀಯವಾದುದರಿಂದ ಅವನಿಗೆ ಸಮಾಧಾನವಾಗಲೇ ಇಲ್ಲ. ಶ್ರೇಷ್ಠ ರಾಜವಂಶವೊಂದರಲ್ಲಿ ಹುಟ್ಟಿದರೂ ಅವನದು ರಾಕ್ಷಸೀಯ ಸಂಸ್ಕಾರವಾದದ್ದರಿಂದ ಅವನು ಸದಾ ರಾಕ್ಷಸನೇ. ಅವನು ಸದ್ಬೋಧನೆಗೆ ಕಿವಿಗೊಡುವುದೇ ಇಲ್ಲ. ಅವನು ದೃಢ ಮನಸ್ಸು ಮಾಡಿರುವ ಕಳ್ಳನಂತೆ. ಇಂತಹವನಿಗೆ ನೀತಿಯನ್ನೇನೋ ಉಪದೇಶಿಸಬಹುದು, ಆದರೆ ಇದರಿಂದ ಫಲವಾಗುವುದಿಲ್ಲ. ಹೀಗೆಯೇ ಸ್ವಭಾವತಃ ರಾಕ್ಷಸರು ಅಥವಾ ನಾಸ್ತಿಕರು ಆಗಿರುವವರು ಎಷ್ಟೇ ಅಧಿಕಾರವಾಣಿಯಿಂದ ಒಳ್ಳೆಯ ಉಪದೇಶವು ಬರಲಿ ಅದನ್ನು ಅರಗಿಸಿಕೊಳ್ಳುವುದೇ ಇಲ್ಲ. ದೇವತೆಗಳಿಗೂ ರಾಕ್ಷಸರಿಗೂ ಇರುವ ವ್ಯತ್ಯಾಸವೂ ಇದೆ. ಶ್ರೇಯಸ್ಕರವಾದ ಉಪದೇಶವನ್ನು ಸ್ವೀಕರಿಸಿ ಅದರಂತೆ ಬದುಕಲು ಪ್ರಯತ್ನಿಸುವವರನ್ನು ದೇವತೆಗಳು ಎಂದು ಕರೆಯುತ್ತಾರೆ. ಇಂತಹ ಶ್ರೇಯಸ್ಕರ ಉಪದೇಶವನ್ನು ಸ್ವೀಕರಿಸಲಾರದವರು ರಾಕ್ಷಸರು. ಕಂಸನ ಮನವೊಲಿಸಲು ವಿಫಲನಾದ ವಸುದೇವನು ತನ್ನ ಹೆಂಡತಿ ದೇವಕಿಯನ್ನು ರಕ್ಷಿಸುವುದು ಹೇಗೆ ಎಂದು ಚಿಂತಿಸಿದನು. ವಿಪತ್ತು ಎರಗಲಿರುವಾಗ ಬುದ್ಧಿವಂತನಾದವನು ಸಾಧ್ಯವಾದಷ್ಟು ವಿಪತ್ತಿನ ಸ್ಥಿತಿಯಿಂದ ದೂರವಾಗಿರಲು ಪ್ರಯತ್ನಿಸಬೇಕು. ಆದರೆ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಬಳಸಿದರೂ ಅಪಾಯದ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಹೋದರೆ ಅವನ ತಪ್ಪಿಲ್ಲ. ಮನುಷ್ಯನು ತನ್ನ ಕರ್ತವ್ಯವನ್ನು ಪಾಲಿಸಲು ಆದಷ್ಟು ಪ್ರಯತ್ನಿಸಬೇಕು. ಇಷ್ಟಾದರೂ ಅವನ ಪ್ರಯತ್ನವು ವಿಫಲವಾದರೆ ತಪ್ಪು ಅವನದಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಇವಾಗ?
ಕಾಣಿಸ್ತಾ ಇದೆ. ಕಾಣಿಸ್ತಾ ಓಕೆ. ಸೊ ಈ ರೀತಿಯಾಗಿ ವಸುದೇವನು ವಿಧ ವಿಧವಾಗಿ ತನ್ನ ಭಾವಮೈದನಾದ ಕಂಸನನ್ನು ಮನಸ್ಸನ್ನು ಓಲೈಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಗೆ ಏನು ಅದರ ಮೇಲೆ ಏನು ಇದು ಬರ್ತಾ ಇಲ್ಲ. ಯಾಕಂದ್ರೆ ತಂಗಿ ಮತ್ತು ತಮ್ಮನನ್ನು ತಂದೆಯಂತೆ ನಾವು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವನಿಗೆ ನಿನ್ನ ತಂಗಿಯನ್ನು ನೀನು ಕೊಂದರೆ ನಿನಗೆ ಅಸಾಧಾರಣವಾದ ಕೀರ್ತಿ ಏನಿದೆ ಅದು ಮಾಸ್ ಹೋಗುದು, ನಿನ್ನ ಕೀರ್ತಿ ಹಾಳಾಗುತ್ತೆ ಅಂತ ಕೂಡ ವಸುದೇವ ಅವನಿಗೆ ಹೇಳ್ತಾ ಇದ್ದಾನೆ. ಸೊ ಆದ್ರೆ ಇದು ಯಾವುದು ಸದ್ಬೋಧನೆ ಎಂದು ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಇದೇ ರೀತಿಯ ಒಂದು ಉದಾಹರಣೆಗಳು ನಮ್ಗೆ ಭಾಗವತದಲ್ಲಿ ಬೇಕಾದಷ್ಟು ಸಿಗುತ್ತೆ. ದುರ್ಯೋಧನನಿಗೂ ಬೇಕಾದಷ್ಟು ಉಪದೇಶ ಆಯ್ತು, ಆದ್ರೆ ಅವನಿಗೆ ಏನು ಪ್ರಯೋಜನ ಆಗಲಿಲ್ಲ. ಯಾಕಂದ್ರೆ ಸಂಸ್ಕಾರವೇ ರಾಕ್ಷಸೀಯ. ಸೊ ಇದೇ ರೀತಿ ವೇಣ ಮಹಾರಾಜನ ಒಂದು ಕಥೆ ಕೂಡ ನಮ್ಗೆ ಇದರ ಭಾಗವತದಲ್ಲಿ ಓದ್ಲಿಕ್ಕೆ ಸಿಗುತ್ತೆ, ಮೂರನೇ ಸ್ಕಂದದಲ್ಲಿ. ಅದರಲ್ಲೂ ಕೂಡ ಅವನು ವೇಣನು ರಾಕ್ಷಸೀಯ ಒಂದು ಸ್ವಭಾವ ಉಳ್ಳವನಾದ್ರಿಂದ ಅವನಿಗೂ ಕೂಡ ಒಂದು ಎಷ್ಟೇ ಒಂದು ಬುದ್ಧಿವಾದ ಹೇಳ್ತಾರೆ ಬ್ರಾಹ್ಮಣರು, ಅದು ಯಾವುದು ಕೂಡ ಅವನಿಗೆ ನೆಡುವುದೇ ಇಲ್ಲ, ಅವನ ತಲೆಯಲ್ಲಿ ಹೋಗುವುದೇ ಇಲ್ಲ. ಸೊ ಈ ರೀತಿಯಾಗಿ ಶ್ರೇಷ್ಠ ರಾಜವಂಶದಲ್ಲಿ ಹುಟ್ಟಿದ್ರು ಕೂಡ ಮನಸ್ಸು ರಾಕ್ಷಸೀಯ ಸ್ವಭಾವದ, ಸಂಸ್ಕಾರ ರಾಕ್ಷಸೀಯ ಸ್ವಭಾವದರಾಗಿದ್ದರಿಂದ ಅವನಿಗೆ ಅದೆಲ್ಲ ಏನು ಇಷ್ಟು ವಸುದೇವ ತನ್ನ ಪ್ರಯತ್ನವನ್ನೆಲ್ಲ ಮಾಡ್ತಾನೆ, ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಕೊನೆಗೆ ವಸುದೇವ ಹೇಳ್ತಾನೆ, ಈಗ ಏನಾದ್ರೂ ಮಾಡಿ ನನ್ನ ಹೆಂಡತಿಯನ್ನು ಉಳಿಸ್ಕೋಬೇಕು, ಅಂದ್ರೆ ದೇವತೆ ಸದ್ಯಕ್ಕಂತೂ ಉಳಿಸ್ಕೋಬೇಕು, ಆಮೇಲೆ ನೋಡೋಣ ಅಂದ್ರೆ ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ಸು ಅನ್ನೋದು ಕತೆ ಕೇಳಿರ್ಬೋದು, ನಾವೆಲ್ಲ ಗಾದೆ ಕೇಳಿರ್ಬೋದು. ಅದೇ ರೀತಿ ವಸುದೇವನು ಕೂಡ ಅವನು ತುಂಬಾ ಒಂದು ಬುದ್ಧಿವಂತ. ಸೊ ಅವನು ತನ್ನ ಹೆಂಡತಿಯಾದ ದೇವಕಿಯ ಬಗ್ಗೆ ಈ ರೀತಿ ಅಂತ ಯೋಚಿಸ್ತ. ಸೊ ಮುಂದೆ ಓದಿ ಯಾರಾದ್ರೂ ಇಲ್ಲಿಂದ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ ಓದಿ. ನೆಕ್ಸ್ಟ್ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ಬೋದಾ? ಓದ್ತೀನಿ ಮಾತಾಜಿ. ಹೌದು, ಸ್ವಲ್ಪ ದೊಡ್ಡದು ಮಾಡ್ಕೊಂತ ಇದ್ದೀನಿ. ವಸುದೇವನು ತನ್ನ ಹೆಂಡತಿಯ ವಿಷಯವಾಗಿ ಹೀಗೆ ಯೋಚಿಸಿದ. ಈಗಲಂತೂ ದೇವಕಿಯ ಪ್ರಾಣವನ್ನು ಉಳಿಸುವುದು ಮುಖ್ಯ. ಮುಂದೆ ಮಕ್ಕಳಾದರೆ ಅವರನ್ನು ಉಳಿಸುವುದು ಹೇಗೆ ಎಂದು ಯೋಚಿಸುತ್ತೇನೆ. ಅವನಿಗೆ ಇನ್ನೂ ಹೀಗೆನ್ನಿಸಿತು, ಕಂಸನು ಈಗ ಭಾವಿಸುತ್ತಿರುವಂತೆ ಮುಂದೆ ನನಗೆ ಕಂಸನನ್ನು ಕೊಲ್ಲುವ ಮಗುವು ಹುಟ್ಟುವುದಾದರೆ ದೇವಕಿ ಮತ್ತು ಮಗು ಇಬ್ಬರೂ ಉಳಿದುಕೊಳ್ಳುತ್ತಾರೆ. ಏಕೆಂದರೆ ದೈವ ನಿಯಾಮಕವನ್ನು ಊಹಿಸಲು ಆಗದು. ಹೇಗಾದರೂ ಮಾಡಿ ಈಗ ದೇವಕಿಯ ಪ್ರಾಣವನ್ನು ನಾನು ಉಳಿಸಬೇಕು. ಕಾಡಿನಲ್ಲಿ ದಗದಗಿಸುವ ದಳ್ಳುರಿಗೆ ಒಂದು ಬಗೆಯ ಮರದ ಸಂಪರ್ಕವು ಹೇಗೆ ಆಗುತ್ತದೆ ಎನ್ನುವುದು ಹೇಗೆ ಖಂಡಿತವಾಗಿ ತಿಳಿಯದೋ ಹಾಗೆಯೇ ಒಂದು ಜೀವಾತ್ಮಕ್ಕೆ ಒಂದು ಬಗೆಯ ದೇಹದ ಸಂಪರ್ಕವು ಹೇಗೆ ಬರುತ್ತದೆ ಎನ್ನುವುದು ಖಂಡಿತವಾಗಿ ತಿಳಿಯದು. ಕಾಡುಕಿಚ್ಚು ಉಂಟಾದಾಗ ಪ್ರಜ್ವಲಿಸುವ ಉರಿಯು ಗಾಳಿಯ ಪ್ರಭಾವದಿಂದ ಒಮ್ಮೊಮ್ಮೆ ಒಂದು ಮರವನ್ನು ದಾಟಿ ಹಾರಿ ಮತ್ತೊಂದು ಮರಕ್ಕೆ ಹಬ್ಬುತ್ತದೆ ಎನ್ನುವುದು ಅನುಭವದ ಮಾತು. ಹೀಗೆಯೇ ಜೀವಾತ್ಮನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಬಹು ಎಚ್ಚರದಿಂದಿರಬಹುದು, ಭಯಗ್ರಸ್ತನಾಗಿರಬಹುದು. ಆದರೂ ಮುಂದಿನ ಜನ್ಮದಲ್ಲಿ ಅವನಿಗೆ ಯಾವ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಹೇಳುವುದು ಕಷ್ಟ. ಭರತ ಮಹಾರಾಜನು ಆತ್ಮ ಸಾಕ್ಷಾತ್ಕಾರದ ಕರ್ತವ್ಯಗಳನ್ನು ಬಹು ನಿಷ್ಠೆಯಿಂದ ಪಾಲಿಸುತ್ತಿದ್ದ. ಆದರೆ ಆತನು ಆಕಸ್ಮಿಕವಾಗಿ ಒಂದು ಜಿಂಕೆಯ ಪ್ರೀತಿಯಲ್ಲಿ ಸ್ವಲ್ಪ ಕಾಲ ಸಿಲುಕುವುದರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯ ದೇಹವನ್ನು ಪಡೆಯಬೇಕಾಯಿತು. ಓದ್ಲಾ ಮಾತಾಜಿ ಇನ್ನೊಂದು? ಆಯ್ತು. ತನ್ನ ಹೆಂಡತಿಯನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿ ವಸುದೇವನು ಕಂಸನು ಮಹಾಪಾಪಿಯಾದರೂ ಬಹು ಗೌರವದಿಂದ ಅವನೊಡನೆ ಮಾತನಾಡಲು ಪ್ರಾರಂಭಿಸಿದ. ವಸುದೇವನಂತಹ ಮಹಾಸಜ್ಜನನು ಕಂಸನಂತಹ ಮಹಾದುಷ್ಟನನ್ನು ಹೊಗಳಬೇಕಾಯಿತು. ಇಂತಹ ಸಂಗತಿಗಳು ನಡೆಯುತ್ತವೆ. ಎಲ್ಲ ಜಾಣ್ಮೆಯ ವ್ಯವಹಾರಗಳ ರೀತಿಯೇ ಇದು. ವಸುದೇವನಿಗೆ ಬಹು ಅಸಮಾಧಾನವಾಗಿದ್ದರೂ ತಾನು ಹರ್ಷಚಿತ್ತನಾಗಿದ್ದಂತೆ ಹೊರಗೆ ತೋರಿಸಿಕೊಂಡನು. ಕಂಸನು ಮಹಾಕ್ರೂರಿಯಾದದ್ದರಿಂದ ನಾಚಿಗೆಟ್ಟ ಕಂಸನನ್ನು ಈ ರೀತಿಯಲ್ಲಿ ಮಾತನಾಡಿಸಿದನು. ವಸುದೇವನು ಕಂಸನಿಗೆ ಹೀಗೆ ಹೇಳಿದನು, ಪ್ರೀತಿಯ ಭಾವಮೈದ, ನಿನ್ನ ತಂಗಿಯಿಂದ ನಿನಗೆ ಅಪಾಯವಿಲ್ಲ ಎನ್ನುವುದನ್ನು ಕುರಿತು ದಯೆಯಿಟ್ಟು ಯೋಚಿಸು. ಆಕಾಶದಿಂದ ಭವಿಷ್ಯ ನುಡಿಯುವ ವಾಣಿಯನ್ನು ಕೇಳಿ ನೀನು ಅಪಾಯ ಬರುವುದೆಂದು ಯೋಚಿಸುತ್ತಿದ್ದೀಯೆ. ಆದರೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ. ಅವರು ಈಗ ಇಲ್ಲಿ ಇಲ್ಲ.
ಯಾರಿಗೆ ಗೊತ್ತು, ಮುಂದೆ ಗಂಡು ಮಕ್ಕಳು ಹುಟ್ಟದೇ ಇರಬಹುದು. ಇದೆಲ್ಲವನ್ನು ಪರಿಗಣಿಸಿದರೆ ಈಗಲಂತೂ ನೀನು ಸುರಕ್ಷಿತನಾಗಿದ್ದೀಯೆ. ನಿನ್ನ ಮೇಲೆ ಹೋಯ್ತು. ನಿನ್ನ ತಂಗಿಯ ವಿಷಯದಲ್ಲಿ ಹೆದರಲು ಕಾರಣವಿಲ್ಲ. ಅವಳಿಗೆ ಗಂಡು ಮಕ್ಕಳಾದರೆ ಅವನು ನೀನು ಇಷ್ಟಪದಂತೆ ಮಾಡಲು ನಿನಗೆ ಒಪ್ಪಿಸುವನೆಂದು ಭರವಸೆಯನ್ನು ಕೊಡುತ್ತೇನೆ. ಧನ್ಯವಾದಗಳು ಕೃಷ್ಣ. ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹೀಗೆ ವಸುದೇವ ಯೋಚನೆ ಮಾಡ್ತಾ ಇದ್ದಾನೆ, ದೇವಕಿಯ ಪ್ರಾಣವನ್ನು ಹೇಗೆ ಉಳಿಸೋದು. ಸದ್ಯಕ್ಕೆ ಸಮಸ್ಯೆ ಅಂದ್ರೆ ದೇವಕಿಯ ಪ್ರಾಣ, ಅದನ್ನು ಹೇಗೆ ಉಳಿಸೋದು. ನಂತರ ಮಿಕ್ಕ ವಿಷಯಗಳಿದ್ರೆ ನಂತರ ನೋಡೋಣ ಅಂತೆ. ಸೊ ಈಗ ವಸುದೇವನ ಪರಿಸ್ಥಿತಿ ಹೇಗೆ ಅಂದ್ರೆ, ಈಗ ಒಂದು ತೆಳ್ಳೂಗಿನ ಬಟ್ಟೆ ಒಂದು ಮುಳ್ಳಿನ ತಂತಿಯ ಮೇಲೆ ಸಿಕ್ಕಾಕೊಂಡಂಗೆ, ಮುಳ್ಳಿನ ಬೇಲಿಯ ಮೇಲೆ ಈ ಬಟ್ಟೆ ಸಿಕ್ಕಾಕೊಂಡಂಗೆ ಆ ತರ ಪರಿಸ್ಥಿತಿ ಇದೆ. ಎಳೆದ್ರೆ ಬಟ್ಟೆ ಹರಿದೋಗುತ್ತೆ, ಮುಳ್ಳಿನ ತಂತಿಗೆ ಏನೂ ಆಗೋದಿಲ್ಲ, ಬಟ್ಟೆ ಹರಿದೋಗ್ಬಿಡುತ್ತೆ. ಹಂಗೆ ಬಿಟ್ಟರು ಗಾಳಿಗೆ ಬಟ್ಟೆ ಹರಿದು ಹೋಗುತ್ತೆ. ಸೊ ಏನ್ ಮಾಡೋದು, ವಸುದೇವ ಆ ಬಟ್ಟೆಯನ್ನು ತುಂಬಾ ನಾಜೂಕಾಗಿ ಹೊರಗಡೆ ತೆಗಿಬೇಕು. ಅವಾಗ ಏನ್ ಮಾಡ್ಬೇಕು ವಸುದೇವ ಏನ್ ಮಾಡ್ತಾನೆ, ಮಹಾಸಜ್ಜನಾದ ವಸುದೇವನು ಕಂಸನಂತಹ ಮಹಾದುಷ್ಟನನ್ನು ಹೊಗಳಬೇಕಾಯಿತು ಅಂತ ಹೇಳಿ. ಸೊ ಇಲ್ಲಿ ಒಂದು ಕನ್ನಡದಲ್ಲಿ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಕಂಸನ ಕಾಲುಗಳನ್ನು ಹಿಡಿತಾ ಇದ್ದಾನೆ ಇಲ್ಲಿ ವಸುದೇವ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಅಂದ್ರೆ ವಸುದೇವ ಕಂಸನಿಗಿಂತ ಎಲ್ಲ ರೀತಿಯಲ್ಲೂ ದೊಡ್ಡವನು, ಸಜ್ಜನನು. ಸೊ ಆದರೂ ಕೂಡ ಅಂತಹ ಮಹಾದುಷ್ಟನ ಒಂದು ಶರಣಾಗತಿಗೆ ತೋರಿಸು ಅನ್ನುವ ಪರಿಸ್ಥಿತಿಯಲ್ಲಿ ಅವನಿಗೆ ಬಂತು. ಸೊ ಅವನು ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ಜಾಣ್ಮೆ ವ್ಯವಹಾರಗಳ ರೀತಿಯೇ ಇದು. ಅಂದ್ರೆ ಜಾಣ್ಮೆಯಿಂದ ಅದನ್ನು ಬಟ್ಟೆಯನ್ನು ನಾವು ಹೊರಗೆ ತೆಕ್ಕೋಬೇಕು. ಸೊ ವ್ಯವಹಾರ ಮಾಡ್ಬೇಕು ಇವಾಗ, ಸೊ ಡಿಪ್ಲೊಮಸಿ ಮಾಡ್ಬೇಕು ಇವಾಗ. ಸೊ ಅದರಿಂದ ವಸುದೇವನು ಹರ್ಷಚಿತ್ತನಾಗಿರುವಂತೆ ಹೊರಗೆ ತೋರಿಸ್ಕೊಳ್ತಾ ಇದ್ದಾನೆ. ಸೊ ಅದರಿಂದ ನಾಚಿಕೆಗೆಟ್ಟ ಕಂಸನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾನೆ. ಹೇಳ್ತಾನೆ, ಆಮೇದ ನಿನಗೆ ತಂಗಿಯಿಂದ ಏನೂ ಅಪಾಯ ಇಲ್ಲ, ಸದ್ಯಕ್ಕಂತೂ ಅಪಾಯ ಇಲ್ಲ. ಸೊ ನೀನ್ ಯಾಕೆ ಈಗಲೇ ಕೊಲ್ತಾ ಇದೀಯ. ಸೊ ಜೊತೆಗೆ ಆಕಾಶದಿಂದ ಭವಿಷ್ಯವಾಣಿ ನುಡಿಯುವುದು ಎಷ್ಟು ನಿಜ ಆಗುತ್ತೆ, ಎಷ್ಟು ಸುಖ ಆಗುತ್ತೆ, ಸುಳ್ಳಾಗುತ್ತೋ ಯಾರಿಗ್ ಗೊತ್ತು. ಮುಂದೆ ಗಂಡು ಮಕ್ಳು ಹುಡ್ತಾರೋ ಇಲ್ವೋ, ಹುಡ್ದೇನೂ ಇರ್ಬೋದು. ಸೊ ಇವೆಲ್ಲವನ್ನು ನೋಡಿದ್ರೆ ನೀನಂತೂ ಸದ್ಯಕ್ಕಂತೂ ಆರಾಮಾಗಿದೆಯಾ, ಚಿಂತೆ ಇಲ್ಲ. ಸೊ ಜೊತೆಗೆ ನಿನ್ನ ತಂಗಿ ವಿಷಯದಲ್ಲಿ ಅಥವಾ 8ನೇ ಮಗು ಏನ್ ಹುಟ್ಟುತ್ತೆ ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ನಿನಗೆ ವಾಗ್ದಾನವನ್ನು ಕೊಡ್ತೇನೆ, ಭರವಸೆಯನ್ನು ಕೊಡ್ತೇನೆ. ಸೊ ಎಲ್ಲಾ ಗಂಡು ಮಕ್ಕಳನ್ನು ತಂದು ನಿನಗೆ ಒಪ್ಪಿಸ್ತೇನೆ. 1ನೇ ಗಂಡು ಮಗು, 8ನೇ ಗಂಡು ಮಗು, ಎಲ್ಲ ಗಂಡು ಮಕ್ಕಳನ್ನು ನಿನಗೆ ಒಪ್ಪಿಸ್ತೇನೆ. ಸೊ ಗಂಡು ಮಕ್ಳಿಂದ ತಾನೇ ಸಮಸ್ಯೆ, ಹೆಣ್ಮಕ್ಳಿಂದ ಏನ್ ಸಮಸ್ಯೆ ಇಲ್ಲ. ಅಕಸ್ಮಾತ್ ಬರೇ ಹೆಣ್ಮಕ್ಳೇ ಹುಟ್ಟಿದ್ರೆ ಸೊ ಯಾರಿಗ್ ಗೊತ್ತಿದೆ ಏನಾಗುತ್ತೆ. ಅಕಸ್ಮಾತ್ ಗಂಡು ಮಕ್ಳೇ ಹುಟ್ಟಿದ್ರೆ ಎಲ್ಲರೂ ನಿಂಗೆ ಕೊಡ್ತೇನೆ. ಸೊ ಈಗ ಈ ರೀತಿಯ ಮಾತುಗಳಿಂದ ವಸುದೇವ ಕಂಸನನ್ನು ಮನಸ್ಸನ್ನು ಒಲಿಸ್ತಾರೆ. ಸೊ ನಂತರ ವಸುದೇವನ ಕೊಡುವ ಮಾತಿಗೆ ಎಷ್ಟು ಬೆಲೆ ಇದೆ ಅಂದ್ಬಿಟ್ಟು ಕಂಸನ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ನೋಡೋಣ. ಮುಂದೆ ಓದ್ತೀರಾ ಯಾರಾದ್ರೂ? ಲಲಿತಾ ಮಾತಾಜಿ ಓದಿ, ಆಮೇಲೆ ಲಲಿತಾ ಆರ್ ಪೂಜಾರಿ. ವಸುದೇವನು ಕೊಟ್ಟ ಮಾತಿಗೆ ಎಷ್ಟು ಬೆಲೆ ಎಂದು ಕಂಸನಿಗೆ ತಿಳಿದಿತ್ತು. ಅವನ ವಾದವು ಅವನ ಮನಸ್ಸಿಗೆ ಹಿಡಿಸಿತು. ಆ ಸಮಯಕ್ಕಂತೂ ತಂಗಿಯನ್ನು ಕೊಲ್ಲುವ ಹೇಯ ಪಾಪಕೃತ್ಯವನ್ನು ಬಿಟ್ಟು ಬಿಟ್ಟ. ವಸುದೇವನಿಗೆ ಸಂತೋಷವಾಯಿತು. ಕಂಸನ ನಿರ್ಧಾರವನ್ನು ಹೊಗಳಿದ. ತನ್ನ ಮನೆಗೆ ಬಂದ. ಕಾಲ ಕಳೆದಂತೆ ದೇವಕಿಯು 8 ಗಂಡು ಮಕ್ಕಳನ್ನು, 1 ಹೆಣ್ಣು ಮಗಳನ್ನು ಹಡೆದಳು. ಮೊದಲನೆಯ ಗಂಡು ಮಗುವು ಹುಟ್ಟಿದಾಗ ವಸುದೇವನು ತಾನು ಮಾತು ಕೊಟ್ಟಿದ್ದಂತೆ ಕೂಡಲೇ ಕಂಸನ ಬಳಿಗೆ ಹೋಗಿ ಒಪ್ಪಿಸಿದ. ವಸುದೇವನು ಬಹಳ ಉದಾತ್ತ ಸ್ವಭಾವದವನು, ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎಂದು ಹೇಳುತ್ತಾರೆ. ಈ ಕೀರ್ತಿಯನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದ. ಆಗ ತಾನೇ ಹುಟ್ಟಿದ ಮಗುವನ್ನು ಕಂಸನಿಗೆ ಒಪ್ಪಿಸಲು ವಸುದೇವನಿಗೆ ಸಂಕಟವಾದರೂ ಕಂಸನು ಆತನನ್ನು ಸಂತೋಷದಿಂದ ಬರಮಾಡಿಕೊಂಡ. ವಸುದೇವನು ನಡೆದುಕೊಂಡ ರೀತಿಯಿಂದ ಆತನಲ್ಲಿಯೂ ಒಂದಿಷ್ಟು ಕರುಣೆಯು ಮೂಡಿತು. ಈ ಘಟನೆಯು ಮಾರ್ಗದರ್ಶಕವಾದದ್ದು. ವಸುದೇವನಂತಹ ಮಹಾತ್ಮರ ಪಾಲಿಗೆ ಕರ್ತವ್ಯ ಪಾಲನೆಯ ಕಾಲದಲ್ಲಿ ನೋವು ತರುತ್ತದೆ ಎಂದು ಪರಿಗಣಿಸುವಂತಹುದು ಯಾವುದೂ ಇಲ್ಲ. ವಸುದೇವನಂತಹ ಜ್ಞಾನಿಯು ಯಾವ ಬಗೆಯ ಅನಿಶ್ಚಿತತೆ ಇಲ್ಲದೆ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಆದರೆ ಕಂಸನಂತಹ ರಾಕ್ಷಸನು ಯಾವುದೇ ಹೇಯವಾದ ಕೃತ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ. ಆದುದರಿಂದ ಸಂತ ಸದೃಶನಾದವನು ಬದುಕಿನಲ್ಲಿ ಎಂತಹ ಸಂಕಟ ಸ್ಥಿತಿಯನ್ನಾದರೂ ಸಹಿಸಬಲ್ಲ. ಜ್ಞಾನಿಯು ಅನುಕೂಲಕರವಾದ ಸನ್ನಿವೇಶಕ್ಕಾಗಿ ಕಾಯದೆ ತನ್ನ ಕರ್ತವ್ಯವನ್ನು ಮಾಡಬಲ್ಲ. ಕಂಸನಂತಹ ದುಷ್ಕರ್ಮಿಯು ಎಂತಹ ಪಾಪಕೃತ್ಯವನ್ನಾದರೂ ಮಾಡಬಲ್ಲ.
ಭಕ್ತನು ದೇವೋತ್ತಮ ಪರಮ ಪುರುಷನನ್ನು ಸಂತೋಷಗೊಳಿಸುವುದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡಬಲ್ಲ ಎಂದು ಹೇಳುವುದುಂಟು. ವಸುದೇವನು ನಡೆದುಕೊಂಡ ರೀತಿಯಿಂದ ಕಂಸನು ಸುಪ್ರೀತನಾದನು. ವಸುದೇವನು ತನ್ನ ವಚನವನ್ನು ಉಳಿಸಿಕೊಂಡದ್ದನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅವನ ವಿಷಯದಲ್ಲಿ ಕರುಣೆಯೂ ಸಂತೋಷವೂ ಮೂಡಿದುದರಿಂದ ಅವನು ಹೀಗೆ ಹೇಳಿದ: ಪ್ರೀತಿಯ ವಸುದೇವ, ಈ ಮಗುವನ್ನು ನೀನು ನನಗೆ ಒಪ್ಪಿಸಬೇಕಾಗಿಲ್ಲ. ಈ ಮಗುವಿನಿಂದ ನನಗೆ ಅಪಾಯವಿಲ್ಲ. ನಿನ್ನ ಮತ್ತು ದೇವಕಿಯ 8ನೆಯ ಮಗನು ನನ್ನನ್ನು ಕೊಲ್ಲುತ್ತಾನೆ ಎಂದು ಕೇಳಿದ್ದೇನೆ. ಅನಗತ್ಯವಾಗಿ ಈ ಮಗುವನ್ನು ನಾನೇಕೆ ಕೊಲ್ಲಬೇಕು? ನೀನು ಅದನ್ನು ಹಿಂದಕ್ಕೆ ಒಯ್ಯಬಹುದು. ತನ್ನ ಮೊದಲ ಮಗುವನ್ನು ಕರೆದುಕೊಂಡು ಹಿಂದಿರುಗುತ್ತಿದ್ದಾಗ ವಸುದೇವನಿಗೆ ಕಂಸನ ರೀತಿಯಿಂದ ಸಂತೋಷವಾದರೂ ಕಂಸನಿಗೆ ಯಾವುದೇ ಅಂಕೆ ಇಲ್ಲವಾದುದರಿಂದ ಅವನನ್ನು ನೆಚ್ಚುವಂತಿಲ್ಲ ಎಂದು ಅವನಿಗೆ ತಿಳಿದಿತ್ತು. ನಾಸ್ತಿಕನು ತಾನು ಕೊಟ್ಟ ವಚನಕ್ಕೆ ಬದ್ಧನಾಗಿರಲಾರ. ಇಂದ್ರಿಯಗಳನ್ನು ನಿಯಂತ್ರಿಸಲಾರದವನು ತನ್ನ ನಿಶ್ಚಯದಲ್ಲಿ ದೃಢವಾಗಿರಲಾರ. ಶ್ರೇಷ್ಠ ರಾಜಕಾರಣಿಯಾದ ಚಾಣಕ್ಯ ಪಂಡಿತನು ರಾಜತಾಂತ್ರಿಕ ನಿಪುಣನನ್ನಾಗಲಿ ಹೆಂಗಸನನ್ನಾಗಲಿ ಎಂದೂ ನಂಬಬೇಡ ಎಂದಿದ್ದಾನೆ. ಸಂಯಮವಿಲ್ಲದ ಇಂದ್ರಿಯ ಭೋಗಕ್ಕೆ ತುತ್ತಾದವರು ಎಂದಿಗೂ ಪ್ರಾಮಾಣಿಕರಾಗಿರಲಾರರು. ಅವರನ್ನು ಯಾವ ವಿಷಯದಲ್ಲಿಯೂ ನಂಬುವಂತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ಏನಾಗ್ತಾ ಇದೆ, ಮೊದಲನೇ ಮಗು ಹುಟ್ಟಿದ ತಕ್ಷಣ 8 ಗಂಡು ಮಕ್ಕಳನ್ನು ಮತ್ತು 1 ಹೆಣ್ಣು ಮಗಳನ್ನು ಕಾಲಕ್ರಮೇಣದಲ್ಲಿ ದೇವಕಿ ಜನ್ಮ ಕೊಡ್ತಾಳೆ. ಸೊ ದೇವಕಿ ಯಾವಾಗ ಜನ್ಮ ಕೊಡ್ತಾಳೆ, ಮೊದಲನೇ ಗಂಡು ಮಗು ಹುಟ್ಟಿದ ತಕ್ಷಣ ಅದನ್ನು ವಸುದೇವ ಹೇಗೆ ತನ್ನ ಮಾತು ಕೊಟ್ಟಿದ್ನೋ ಆ ಮಾತಿನ ಪ್ರಕಾರ ನಡೆದುಕೊಳ್ತಾನೆ. ಮತ್ತು ಅದನ್ನು ಮೊದಲು ವಸುದೇವ ಮಾತು ಕೊಟ್ಟ ತಕ್ಷಣ ಅವನು ಕಂಸನಿಗೆ ತಿಳಿದಿತ್ತು, ಇವನ್ ಮಾತು ಕೊಟ್ಟ ಮೇಲೆ ಮಾತಿಗೆ ಯಾವತ್ತೂ ಹಿಂತೆಗೆಯುವುದಿಲ್ಲ, ಮಾತನ್ನು ನಡೆಸೇ ತೀರಿಸ್ತಾನೆ ಅಂದ್ಬಿಟ್ಟು. ಸೊ ಆದ್ರಿಂದ ಕಂಸ ಒಂದು ತಂಗಿಯನ್ನು ಕೊಲ್ಲುವ ಒಂದು ಹೇಯವಾದ ಪಾಪ ಕೃತ್ಯವನ್ನು ಬಿಟ್ಬಿಟ್ಟ. ಸೊ ಅದರಿಂದ ವಸುದೇವನಿಗೂ ಸಂತೋಷ ಆಯಿತು, ಕಂಸನಿಗೂ ಸಂತೋಷ ಆಯಿತು. ನಂತರ ಕಂಸನಿಗೆ ಒಂದು ಹೊಗಳು ಬಿಟ್ಟು ವಸುದೇವ ತನ್ನ ಹೆಂಡತಿಯನ್ನು ಕರ್ಕೊಂಡು ತನ್ನ ಅರಮನೆಗೆ ಹೋಗ್ತಾನೆ. ಸೊ ಕಾಲ ಕಳೆದ ಹಾಗೆ 8 ಗಂಡು ಮಕ್ಕಳು ಹುಟ್ಟುತ್ತಾರೆ. ಅದು ಮೊದಲನೇ ಮಗುವನ್ನು ಎತ್ಕೊಂಡು ಹೋಗಿ ಅವನು ಕಂಸನಿಗೆ ಕೊಡ್ತಾನೆ. ಆದ್ರೆ ಕಂಸ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ, ವಸುದೇವ ಸುಳ್ಳು ಹೇಳೋದಿಲ್ಲ ಅಂತ ಗೊತ್ತಿದ್ರು ಕೂಡ, ಆದ್ರೂ ಕೂಡ ವಸುದೇವ ಎತ್ಕೊಂಡ್ ಬಂದಿದ್ದು ನೋಡಿ, ಅವನಿಗೆ ಮಗುವನ್ನು ಎತ್ಕೊಂಡ್ ಬಂದಿದ್ದು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಸೊ ಎಷ್ಟಾದ್ರೂ ಪ್ರೀತಿಯ ಮಕ್ಕಳನ್ನು ಕಟುಕನ ಕೈಗೆ ಕೊಡೋದು ಯಾವ ತಂದೆ ತಾಯಿಗೆ ಇಷ್ಟ, ಆದ್ರೂ ಕೊಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಅದು ಆ ರೀತಿಯಾಗಿ ಅವನಿಗೆ ವಸುದೇವನ ವಿಷಯದಲ್ಲಿ ಕರುಣೆ ನೀಡುತ್ತೆ. ಅದ್ರ ಜೊತೆಗೆ ಸಂತೋಷ ಉಂಟಾಗುತ್ತೆ. ಅಂದ್ರೆ ತನ್ನ ಭಾವ ಹೇಳಿದ ಮಾತನ್ನು ಮಾಡ್ತಾ ಇದ್ದಾರೆ, ಹೇಗೆ ಹೇಳಿದ್ರು ಹಾಗೇನೆ ಮಾಡ್ತಾ ಇದ್ದಾರೆ, ಏನು ಚಿಂತಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾಕೆ ಎಲ್ಲ ಮಕ್ಕಳನ್ನು ಸಾಯಿಸೋದು, 8ನೇ ಮಗುನ್ ಮಾತ್ರ ಸಾಯಿಸಿದ್ರೆ ಸಾಕು. ಸೊ ನೀನು ಈ ಎಲ್ಲ ಮಕ್ಕಳನ್ನ ತಗೊಂಡೋಗು, ನೀನು ಈ ಮೊದಲನೇ ಮಗುನ ತಗೊಂಡೋಗು, ಇದನ್ನೆಲ್ಲ ನನಗೆ ಕೊಡುವ ಅವಶ್ಯಕತೆ ಇಲ್ಲ, ನೀನು ಹಿಂದಕ್ಕೆ ಕರ್ಕೊಂಡು ಹೋಗು, ನನಗೆ ಬೇಕಾಗಿರೋದು 8ನೇ ಮಗ ಮಾತ್ರ ಅಂದ್ಬಿಟ್ಟು. ಸೊ ಈ ರೀತಿ ವಸುದೇವ ತನ್ನ ಮಗವನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಅವನಿಗೆ ಮನಸ್ಸಿನಲ್ಲಿ ಶಂಕೆ ಇರುತ್ತೆ, ಇವರು ನಾಸ್ತಿಕರು, ಇವರು ಯಾರು ರಾಕ್ಷಸೀಯ ಸ್ವಭಾವದವರೆಲ್ಲ ನಾಸ್ತಿಕರು. ಅವರಿಗೆ ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಇನ್ನೊಂದು ಹೇಳ್ತಾರೆ, ರಾತ್ರಿ ಇನ್ನೊಂದು ಹೇಳ್ತಾರೆ. ಸೊ ಇವಾಗ ಈಗಿನ ಕಾಲದಲ್ಲಿ ಸುಮಾರು ಜನ ನಾಯಕರುಗಳು ಕೂಡ ಅದೇ ತರ ಮಾಡ್ತಾರೆ. ಜನನಾಯಕರು ಅನ್ಸ್ಕೊಂಡವರು ಕೂಡ ಹೇಳ್ತಾ ಇರ್ತಾರೆ, ಬೆಳಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ಮಧ್ಯಾಹ್ನ ಇನ್ನೊಂದು ಟ್ವೀಟ್ ಮಾಡ್ತಾರೆ, ರಾತ್ರಿ ಇನ್ನೊಂದು ಟ್ವೀಟ್ ಮಾಡ್ತಾರೆ. ಬೆಳಗ್ಗೆ ಹೇಳೋದಕ್ಕಿಂತ ರಾತ್ರಿ ಹೇಳೋದಕ್ಕೆ ಯಾವ ಕನೆಕ್ಷನ್ ಇರೋದಿಲ್ಲ. ಸೊ ಇವರೆಲ್ಲ ನಾಸ್ತಿಕ ರಾಕ್ಷಸೀಯ ಸ್ವಭಾವದ ವ್ಯಕ್ತಿಗಳು. ಸೊ ಇವರು ಚಾಣಕ್ಯ ಪಂಡಿತರು ಕೂಡ ಹೇಳಿದ್ದಾರೆ, ಈ ರಾಜತಾಂತ್ರಿಕದಲ್ಲಿ ಯಾರು ನಿಪುಣರಾಗಿರ್ತಾರೆ ಅಂದ್ರೆ ಫಾರಿನ್ ಅಫೇರ್ಸ್, ಇವರಲ್ಲಿ ತುಂಬಾ ನಿಪುಣರಾಗಿರ್ತಾರೆ. ಜೊತೆಗೆ ಮತ್ತೆ ಸ್ತ್ರೀಯರನ್ನಾಗ್ಲಿ ಎಂದಿಗೂ ನಂಬಬೇಡ ಅಂತ ಚಾಣಕ್ಯ ಪಂಡಿತ ಹೇಳಿದ್ದಾನೆ ಅಂತ ಇಲ್ಲಿ ಈ ಸಾರಾಂಶದಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಯಾವ ಸಂಯಮ ಇಲ್ಲದೆ ಇಂದ್ರಿಯ ಭೋಗಕ್ಕೆ ತುತ್ತಾದವರು ಇವ್ರು ಇರ್ತಾರಲ್ಲ, ರಾಕ್ಷಸೀಯ ಸ್ವಭಾವರು, ಅವ್ರು ಎಂದಿಗೂ ಕೂಡ ಪ್ರಾಮಾಣಿಕವಾಗಿರುವುದಿಲ್ಲ, ಅದರಿಂದ ಅವ್ರನ್ನ ನಂಬುವಂತಿಲ್ಲ ಅಂತ ಹೇಳ್ಬೇಕು. ಸೊ ಮುಂದೆ ಯಾರು ಓದ್ತೀರಾ? ಈ ಸಮಯಕ್ಕೆ ಲಲಿತಾ ಆರ್ ಮಹರ್ಷಿ ಪೂಜಾರಿ ನಾರದರು ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಲಲಿತ್ ಓದಿ. ಆ ಸಮಯಕ್ಕೆ ಮಹರ್ಷಿ ನಾರದರು ಕಂಸನ ಬಳಿಗೆ ಬಂದರು. ಕಂಸನು ಕರುಣೆಯಿಂದ ವಸುದೇವನ ಮೊದಲನೇ ಮಗುವನ್ನು ಹಿಂದಕ್ಕೆ ಕೊಟ್ಟ ಸಂಗತಿಯು ಅವರಿಗೆ ತಿಳಿಯಿತು. ಆದಷ್ಟು ಕ್ಷಿಪ್ರವಾಗಿ ಶ್ರೀಕೃಷ್ಣನು ಭೂಮಿಗೆ ಆಗಮಿಸುವಂತೆ ಮಾಡಲು ನಾರದರು ಕಾತರರಾಗಿದ್ದರು. ವೃಂದಾವನದಲ್ಲಿ ನಂದ ಮಹಾರಾಜನು, ಎಲ್ಲ ಗೋಪಾಲಕರು, ಗೋಪಿಯರು, ಅಲ್ಲದೆ ವಸುದೇವನು, ಆತನ ತಂದೆ ಉಗ್ರಸೇನನು, ಯದುವಂಶದಲ್ಲಿ ಹುಟ್ಟಿದ ವೃಷ್ಣಿ ವಂಶದ
ಅವನ ಎಲ್ಲಾ ನೆಂಟರು ಭಗವಂತನ ಅವತಾರಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಕಂಸನಿಗೆ ತಿಳಿಸಿದರು. ಈ ಕುಟುಂಬಗಳ ಸ್ನೇಹಿತರು ಮತ್ತು ನೆಂಟರು ಮತ್ತು ಅವುಗಳಲ್ಲಿ ಜನಿಸುವ ಎಲ್ಲಾ ದೇವತೆಗಳ ವಿಷಯದಲ್ಲಿ ಜಾಗೃತೆಯಿಂದಿರಬೇಕೆಂದು ಅವರು ಕಂಸನಿಗೆ ಎಚ್ಚರ ಹೇಳಿದರು. ಕಂಸನು, ಅವನ ಸ್ನೇಹಿತರು, ಸಲಹೆಗಾರರು ಎಲ್ಲರೂ ರಾಕ್ಷಸರೇ. ರಾಕ್ಷಸರಿಗೆ ಯಾವಾಗಲೂ ದೇವತೆಗಳೆಂದರೆ ಭಯ. ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಿದ್ದಾರೆ ಎಂದು ನಾರದರಿಂದ ತಿಳಿದು ಕಂಸನು ಕೂಡಲೇ ಎಚ್ಚರ ವಹಿಸಿದ. ದೇವತೆಗಳು ಆಗಲೇ ಕಾಣಿಸಿಕೊಂಡಿದ್ದರಿಂದ ವಿಷ್ಣು ಕ್ಷಿಪ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡ. ತನ್ನ ಭಾವ ವಸುದೇವನನ್ನು ದೇವಕಿಯನ್ನು ಬಂಧಿಸಿ ಸೆರೆಮನೆಗೆ ನೂಕಿದ. ಕಬ್ಬಿಣದ ಸರಪಳಿಗಳಿಂದ ಬಂಧಿತರಾಗಿ ಸೆರೆಮನೆಯಲ್ಲಿದ್ದ ವಸುದೇವ ಮತ್ತು ದೇವಕಿಯರಿಗೆ ಪ್ರತಿ ವರ್ಷವೂ ಒಂದು ಗಂಡು ಮಗುವಾಗುತ್ತಿತ್ತು. ಪ್ರತಿಯೊಂದು ಮಗುವು ವಿಷ್ಣುವಿನ ಅವತಾರವೆಂದು ಯೋಚಿಸಿ ಕಂಸನು ಒಂದಾದ ಮೇಲೊಂದರಂತೆ ಅವನ್ನು ಕೊಲ್ಲುತ್ತಾ ಬಂದ. ಅವನಿಗೆ 8ನೇ ಮಗುವಿನ ವಿಷಯದಲ್ಲಿ ವಿಶೇಷ ಭಯ. ಆದರೆ ನಾರದರು ಬಂದು ಹೋದ ನಂತರ ಅವನು ಯಾವ ಮಗುವಾದರೂ ಕೃಷ್ಣನಾಗಿರಬಹುದು ಎಂದು ತೀರ್ಮಾನಿಸಿದ. ಆದುದರಿಂದ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲುವುದೇ ಉತ್ತಮ ಎಂದು ಭಾವಿಸಿದ. ಕಂಸನ ನಡತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟವೇನೂ ಅಲ್ಲ. ತಮ್ಮ ಆಕಾಂಕ್ಷೆಗಳ ತೃಪ್ತಿಗಾಗಿ ತಂದೆ, ಸೋದರ ಅಥವಾ ಇಡೀ ಒಂದು ಕುಟುಂಬವನ್ನು, ಸ್ನೇಹಿತರನ್ನು ಕೊಂದ ರಾಜವಂಶದವರ ಉದಾಹರಣೆಗಳು ಜಗತ್ತಿನ ಇತಿಹಾಸದಲ್ಲಿ ಹೇರಳವಾಗಿವೆ. ಇದರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದೇನೂ ಇಲ್ಲ. ರಾಕ್ಷಸ ಸ್ವಭಾವದವರು ತಮ್ಮ ಹೀನ ಆಕಾಂಕ್ಷೆಗಳಿಗಾಗಿ ಯಾರನ್ನೇ ಆದರೂ ಕೊಂದು ಬಿಡಬಲ್ಲರು. ನಾರದರ ಕೃಪೆಯಿಂದ ಕಂಸನಿಗೆ ತನ್ನ ಹಿಂದಿನ ಜನ್ಮದ ಅರಿವಾಯಿತು. ಹಿಂದಿನ ಜನ್ಮದಲ್ಲಿ ತಾನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ. ಶ್ರೀ ವಿಷ್ಣುವು ತನ್ನನ್ನು ಕೊಂದ ಎಂದು ಅವನಿಗೆ ತಿಳಿಯಿತು. ಭೋಜ ವಂಶದಲ್ಲಿ ಹುಟ್ಟಿದ ಅವನು ಯದುವಂಶದ ಕಡುವೈರಿಯಾಗಲು ನಿಶ್ಚಯಿಸಿದ. ಹಿಂದಿನ ಜನ್ಮದಲ್ಲಿ ತನ್ನನ್ನು ಕೊಂದಂತೆ ಈ ಜನ್ಮದಲ್ಲಿಯೂ ಕೃಷ್ಣನು ತನ್ನನ್ನು ಕೊಲ್ಲಬಹುದು ಎಂದು ಅವನಿಗೆ ಬಹು ಭಯವಾಯಿತು. ಯದು, ಭೋಜ ಮತ್ತು ಅಂಧಕರ ವಂಶಗಳಲ್ಲಿ ಕಂಸನ ತಂದೆ ಉಗ್ರಸೇನನೇ ಅಧಿರಾಜ. ಆದುದರಿಂದ ಮೊಟ್ಟ ಮೊದಲು ಕಂಸನು ಅವನನ್ನು ಸೆರೆಮನೆಗೆ ಕಳುಹಿಸಿದನು. ವಸುದೇವನ ತಂದೆ ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದನು. ತಾನೇ ಇಂಥ ಎಲ್ಲಾ ರಾಜ್ಯಗಳ ಅರಸ ಎಂದು ಘೋಷಿಸಿದನು. ಕೃಷ್ಣನ ಅವತಾರ ಎನ್ನುವ 1ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ಒಂದೊಂದೇ ಮಕ್ಕಳು ಹುಟ್ಟಲಿಕ್ಕೆ ಶುರು ಮಾಡ್ತಾರೆ. ಸೊ ಆಗ ಆ 1ನೇ ಮಗುವನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾರದ ಮಹರ್ಷಿಗಳ ಆವಿರ್ಭಾವ, ನಾರದ ಮಹರ್ಷಿಗಳು ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಕಂಸನಿಗೆ ಅಡ್ವೈಸ್ ಕೊಡ್ತಾರೆ. ಈ ದೇವತೆಗಳು ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಈ 8ನೇ ಮಗುನೇ ಕೃಷ್ಣ ಅಂತ ಹೇಳಕ್ ಆಗೋದಿಲ್ಲ. 8ನೇ ಮಕ್ಕಳ ಮಧ್ಯದಲ್ಲಿ ಎಲ್ಲಾದ್ರೂ ಕೃಷ್ಣ ಹುಟ್ಬೋದು. ಈ 8ನೇ ಮಗು ಒನ್ಲಿ ಕಾರಣ ಆಗಿರ್ಬೋದು. ಸೊ ಏನು ಹೇಳಕ್ಕಾಗಲ್ಲ. ಸೊ ನಾರದರು ಆ ರೀತಿಯಾಗಿ ಯಾಕೆ ಹೇಳಿದ್ರು ಅಂದ್ರೆ ಎಲ್ಲಾ ಮಕ್ಕಳನ್ನು ಸಾಯಿಸ್ಲಿಕ್ಕೆ ಕಂಸ ಅಂತಲ್ಲ. ಸೊ ನಾರದರು ಕೂಡ ಎಲ್ಲರೂ ಕೂಡ ಅಂದ್ರೆ ಕೃಷ್ಣನ ಆಗಮನವನ್ನು ತುಂಬಾ ಉತ್ಸುಕತೆಯಿಂದ ನೋಡ್ತಾ ಇದ್ರು. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ದೇವಕಿ ವಸುದೇವರು ಅವರನ್ನು ಓಕೆ 7 ಮಕ್ಕಳು ಆಯ್ತು ಸಾಕು, ಹಾಗೆ ಇನ್ನೇನಾದ್ರು ಆಗ್ಬಿಟ್ರೆ, ಸೊ ಅಥವಾ ಇನ್ನೇನಾದ್ರೂ ವಿಷಯಗಳಿದ್ದ ಜೊತೆಗೆ ಒಂದು ಇದರ ಪರ್ಪೋರ್ಟ್ ಪ್ರಕಾರ ಇವರು ಮಕ್ಕಳು ಏನು ಹುಟ್ಟುತ್ತಾ ಇದ್ದಾರೆ, ದೇವಕಿಗೆ ಮಕ್ಕಳು, ಅವ್ರು ಯಾವುದೋ ಶಾಪಗ್ರಸ್ತರಾಗಿದ್ರು. ಸೊ ಆ ಶಾಪಗಳನ್ನು ಮುಗಿಸ್ಬೇಕು ಅಂದ್ರೆ ಅವರಿಗೆ ಬೇಗ ಅವರ ಒಂದು ಇದಾಗ್ಬೇಕು, ಜನನವಾಗ್ಬೇಕು. ಮತ್ತೆ ಅವರ ಮರಣಾನಂತರ ಕೃಷ್ಣನ ಜನ್ಮವಾಗ್ಬೇಕು. ಸೊ ಅದಕ್ಕೋಸ್ಕರ ಕೃಷ್ಣನನ್ನು ಬೇಗ ಹುಟ್ಲಿ ಅಂದ್ಬಿಟ್ಟು, ಆದಷ್ಟು ಬೇಗ ಹುಟ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಆಸೆ ಇತ್ತು. ಅದರಿಂದ ಅದರಲ್ಲಿ ನಾರದ ಮಹರ್ಷಿಗಳು ಕೂಡ ಬೇರೆ ಅಲ್ಲ, ಅವರು ಕೂಡ ಇಚ್ಛೆ ಮಾಡ್ತಾ ಇದ್ರು ಭಗವಂತ ಆದಷ್ಟು ಬೇಗ ಜನ್ಮ ತಾಳ್ಲಿ ಅಂತ, ಅಂದ್ರೆ ಆವಿರ್ಭವಿಸ್ಲಿ ಅಂದ್ಬಿಟ್ಟು ಅವರು ಕೂಡ ತುಂಬಾ ಇಷ್ಟಪಡ್ತಾ ಇದ್ರು. ಅದರಿಂದ ಕಂಸನಿಗೆ ಹೇಳಿದ್ರೆ, ಗೊತ್ತಿಲ್ಲಪ್ಪ ಏನಾಗುತ್ತೋ ಏನೋ, ನೀನು ಒಂದ್ ಕೆಲಸ ಮಾಡು, ಎಲ್ಲಾ ಮಕ್ಕಳನ್ನು ಸಾಯಿಸ್ಬಿಡು,
ಟೆನ್ಷನ್ ಮಾಡ್ಕೋಬೇಡ, ನೀನು ಆಮೇಲೆ ಏನಾಗುತ್ತೋ ಏನೋ ಹೇಳಕ್ಕಾಗಲ್ಲ, ಈ ದೇವ್ರುಗಳು ನಂಬ್ಲಿಕ್ಕೆ ಆಗುದಿಲ್ಲ ದೇವತೆಗಳನ್ನ. ಸೊ ಆಗ ಅವನಿಗೆ ಕಂಸನಿಗೆ ನೆನಪಾಗುತ್ತೆ, ನಾರದರ ಕೃಪೆಯಿಂದ ಅವನಿಗೆ ಹಿಂದಿನ ಜನ್ಮದ ವೃತ್ತಾಂತ ನೆನಪು ಬರುತ್ತೆ. ಅಂದ್ರೆ ಹಿಂದಿನ ಕನಸಲ್ಲಿ ಏನ್ ನೋಡಿರ್ತಾವನು ಅದ್ ನೆನಪಿರುತ್ತೆ. ಅವನು ಕಾಲನೇಮಿ ಅನ್ನುವ ರಾಕ್ಷಸನಾಗಿರ್ತಾನೆ. ಸೊ ಆ ಕಾಲನೇಮಿ ರಾಕ್ಷಸನು ವಿಷ್ಣು ಅವನನ್ನು ಕೊಂದಿರ್ತಾನೆ. ಸೊ ಆದ್ರಿಂದ ಈ ವಿಷ್ಣುವಿನ ಪರಮ ಶತ್ರು ಆಗ್ತಾನ ಅವನು. ಸೊ ಈಗ ಹುಡ್ತಾ ಇರೋದು ಯಾರು? ಕೃಷ್ಣ. ಅವನು ಕೂಡ ವಿಷ್ಣುವಿನ ಒಂದು ಎಕ್ಸ್ಪ್ಯಾನ್ಷನ್ ಅಂತ ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಸೊ ವಿಷ್ಣು ಕೃಷ್ಣನ ಜೊತೆಯಲ್ಲಿ ಬರ್ತಾ ಇರೋದು ಅದು ಗೊತ್ತಿಲ್ಲ ಅವನಿಗೆ, ಅವನು ಬೇರೆ ತರ ಅರ್ಥ ತಿಳ್ಕೊಂಡಿದ್ದಾನೆ. ಸೊ ಅವನು ಕೂಡ ಭೋಜ ವಂಶದಲ್ಲಿ ಹುಟ್ಟಿದವನು ಸಂಪೂರ್ಣ ಯದುವಂಶದ ಕಡು ವೈರಿ ಆಗ್ಲಿಕ್ಕೆ ಇಷ್ಟಪಡ್ತಾನೆ, ಅವನು ನಿಶ್ಚಯಕ್ಕೆ ಪಡ್ತಾನೆ. ಮತ್ತೆ ಕೃಷ್ಣ ತನ್ನನ್ನು ಕೂಡ ಕೊಲ್ಬಹುದು ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಹೇಗೆ ಕೊಂದಿದ್ನ ವಿಷ್ಣು ರೂಪದಲ್ಲಿ ಬಂದು ಅದೇ ರೀತಿ ಈಗ ಕೂಡ ನನ್ನನ್ನು ಕೊಲ್ತಾನೆ. ಏನು ಇದರಲ್ಲಿ ಇದಿಲ್ಲ, ಯಾಕಂದ್ರೆ ಆಕಾಶವಾಣಿ ಬೇರೆ ಆಗಿದೆ. ಸೊ ಜೊತೆಗೆ ಎಲ್ಲರೂ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇವರು ನಾರದ ಮಹರ್ಷಿಗಳು ಅವ್ರಿಗೆ ಇಂಡೈರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅವನೇ ನೀನ್ ಕೊಲ್ಲೋದು ಅಂತ. ಯಾರಿಗೆ ಗೊತ್ತು 8ನೇ ಮಗು ಯಾರು ಬರ್ತೇನೋ, ಸೊ ಅದಕ್ಕೋಸ್ಕರ ನೀನ್ ಎಲ್ಲಾ ಮಕ್ಕಳನ್ನು ಸಾಯಿಸ್ಬಿಡು ಅಂದ್ಬಿಟ್ಟು ಅವನಿಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವನೇನ್ ಮಾಡ್ತಾನೆ, ಮೊದಲು ಅವನು ಉಗ್ರಸೇನನ್ನು ಫಸ್ಟ್ ಅವನು ಜೈಲಿಗೆ ಹಾಕ್ತಾನೆ. ಆಮೇಲೆ ನಂತರ ಏನ್ ಮಾಡ್ತಾನೆ, ವಸುದೇವನ ತಂದೆಯಾದ ಶೂರಸೇನ, ಅಂದ್ರೆ ಇವರಿಗೆ ಸಂಬಂಧಿಗಳಾಗ್ಬೇಕು. ಶೂರಸೇನ ಉಗ್ರಸೇನರ ಸಂಬಂಧಿಗಳಾಗ್ಬೇಕು. ಸೊ ಅಂದ್ರೆ ಅವರ ಭಾವನ ಒಂದು ತಂದೆ ಆ ರಾಜ್ಯವನ್ನು ಕೂಡ ಆಕ್ರಮಿಸ್ಕೊಳ್ತಾನೆ. ನಂತರ ಈ ಎಲ್ಲಾ ರಾಜ್ಯಗಳ ನಾನೇ ಅರಸ, ನಾನೇ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊತಾನೆ. ಸೊ ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗೀತು. ಈಗ 2ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಮಂಜುಳಾ ಸುರೇಶ್ ಮಾತಾಜಿ ಗರ್ಭದಲ್ಲಿದ್ದ ಕೃಷ್ಣನಿಗೆ ಗರ್ಭದಲ್ಲಿರುವ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಇದರಲ್ಲಿ ಈ ಗರ್ಭದಲ್ಲಿ ಕೃಷ್ಣ, ದೇವಿಕೆಯ ಗರ್ಭದಲ್ಲಿ ಕೃಷ್ಣ ಇದ್ದಾನೆ ಅಂತ ಗೊತ್ತಾಗುತ್ತೆ ಎಲ್ಲ ದೇವತೆಗಳಿಗೂ. ಸೊ ನಂತರ ಅವ್ರೇನ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಆ ಜೈಲಿನಲ್ಲಿ ಎಲ್ಲಿ ಕಾರಾಗೃಹದಲ್ಲಿ ಇರ್ತಾರೆ ದೇವಕಿ ಮತ್ತು ವಸುದೇವ, ಅಲ್ಲಿಗೆ ಬಂದು ಕೃಷ್ಣನಿಗೆ ಗರ್ಭದಲ್ಲಿರುವ ಕೃಷ್ಣನಿಗೆ ಗರ್ಭಸ್ಥ ಶಿಶುವಿಗೆ ದೇವತೆಗಳ ಪ್ರಾರ್ಥನೆ. ಇದು ಇದರ ತುಂಬಾ ಅದ್ಭುತವಾಗಿದೆ. ಪ್ರಾರ್ಥನೆಗಳು ತುಂಬಾ ಚೆನ್ನಾಗಿದ್ದಾವೆ ಈ ಪ್ರಾರ್ಥನೆಗಳು. ಸೊ ಈ ಪ್ರಾರ್ಥನೆಗಳನ್ನು ಈಗ ನೋಡೋಣ. ಸೊ ಓದಿ. ಹರೇ ಕೃಷ್ಣ ಮಾತಾಜಿ. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ. ಕಂಸರಾಜನು ಯದು ಭೋಜ ಮತ್ತು ಅಂಧಕ ವಂಶಗಳ ರಾಜ್ಯಗಳನ್ನು, ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದ್ದು ಮಾತ್ರವಲ್ಲ, ಮುಂದೆ ಹೆಸರಿಸಿದ ಇತರ ರಾಕ್ಷಸ ಅರಸರುಗಳೊಡನೆ ಗೆಳೆತನವನ್ನು ಬೆಳೆಸಿದ. ಪ್ರಲಂಬ, ಬಕ, ಚಾಣೂರ, ತೃಣವರ್ತ, ಅಗಾಸುರ, ಮುಷ್ಟಿಕ, ಅರಿಷ್ಟ, ದಿವಿದ, ಪೂತನಿ, ಕೇಶಿ ಮತ್ತು ಧೇನುಕ ಇವರೆಲ್ಲ ರಾಕ್ಷಸರೇ. ಈಗ ಬಿಹಾರ ಎಂದು ಕರೆಯುವ ಮಗಧ ರಾಜ್ಯಕ್ಕೆ ಜರಾಸಂಧನು ರಾಜನಾಗಿದ್ದ. ತನ್ನ ರಾಜತಾಂತ್ರಿಕತೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ. ಬಾಣಾಸುರ, ಭೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ. ತಾನೇ ಅತ್ಯಂತ ಬಲಶಾಲಿಯಾದ ಅನಂತರ ಕೃಷ್ಣನು ಜನಿಸಲಿದ್ದ ಯದುಕುಲದ ಮೇಲೆ ವಿಷ ಕಾರಲು ಪ್ರಾರಂಭಿಸಿದ. ಕಂಸನ ಹಿಂಸೆಯಿಂದಾಗಿ ಯದು, ಭೋಜ ಮತ್ತು ಅಂಧಕ ವಂಶಗಳ ಅರಸರು, ಕುರುಗಳು, ಪಾಂಚಾಲರು ಮೊದಲಾದವರು ರಾಜ್ಯಗಳಲ್ಲಿಯೂ, ಕೇಕೇಯ, ಶಾಲ್ವ, ವಿದರ್ಭ, ನಿಷಧ, ವಿದೇಹ ಮತ್ತು ಕೋಸಲ ಮೊದಲಾದ ರಾಜ್ಯಗಳಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು. ಕಂಸನು ಯದು ರಾಜ್ಯ, ಭೋಜ ರಾಜ್ಯ ಮತ್ತು ಅಂಧಕ ರಾಜ್ಯಗಳ ಐಕ್ಯಮತವನ್ನು ಮುರಿದನು. ಆ ಕಾಲದಲ್ಲಿ ಭಾರತ ವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನೇ ಅತ್ಯಂತ ಬಲಶಾಲಿ ರಾಜ್ಯವನ್ನಾಗಿ ಮಾಡಿದ. ದೇವಕಿ ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ 6 ಮಕ್ಕಳನ್ನು ಕಂಸನು ಕೊಂದಾಗ, ಕಂಸನ ಹಲವಾರು ಸ್ನೇಹಿತರು, ಬಂಧುಗಳು ಅವನ ಬಳಿಗೆ ಹೋಗಿ ಹೇಯ ಕಾರ್ಯಗಳನ್ನು ನಿಲ್ಲಿಸಿ ಬಿಡುವಂತೆ ಬೇಡಿದರು. ಆದರೆ ಅವರೆಲ್ಲ ಕಂಸನ ಆರಾಧಕರು. ದೇವಕಿ ಮತ್ತು ವಸುದೇವರ ಆರಾಧಕರಾದರು. ಆದರೆ ಅವರೆಲ್ಲ ಕಂಸನ ಆರಾಧಕರಾದರು. ದೇವಕಿ ಮತ್ತು ವಸುದೇವರ 6 ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕೃಷ್ಣನ ಪೂರ್ಣ ವಿಸ್ತರಣೆಯು ಇದಕ್ಕೆ ಅನಂತ ಎಂದು ಹೆಸರು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ದೇವಕಿಗೆ ತಡೆಯಲಾರದ ಹರ್ಷ.
ತಡೆಯಲಾರದ ದುಃಖ. ಈ ವಿಷ್ಣುವೇ ತನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಆದದ್ದರಿಂದ ಇಡಿಸಲಾಗದ ಹಿಗ್ಗು. ಆದರೆ ಮಗುವು ಗರ್ಭದಿಂದ ಹೊರಕ್ಕೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾರದ ಯಾತನೆ. ಕಂಸನ ದುಷ್ಕೃತ್ಯಗಳಿಂದಾಗಿ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗ ಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಶ್ರೀಕೃಷ್ಣನು ಲೋಕಕ್ಕೆ ದೇವರು, ಆದರೆ ಅವನ ಯದುವಂಶದ ವಿಶೇಷ ಪ್ರಭು. ಯೋಗ ಮಾಯೆಯು ದೇವೋತ್ತಮ ಪುರುಷನ ಮುಖ್ಯ ಶಕ್ತಿ. ದೇವೋತ್ತಮ ಪುರುಷನಿಗೆ ಹಲವಾರು ಶಕ್ತಿಗಳಿವೆ. ವೇದಗಳೇ ಹೇಳಿವೆ, ಪರಾಸ್ಯ ಶಕ್ತಿ ವಿಧೈವ ಶ್ರೂಯತೆ. ಎಲ್ಲಾ ವಿವಿಧ ಶ್ರೂಯತೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಎಲ್ಲಾ ವಿವಿಧ ಶಕ್ತಿಗಳು ಒಳಗೂ ಹೊರಗೂ ಕೆಲಸ ಮಾಡುತ್ತವೆ. ಯೋಗ ಮಾಯೆಯು ಎಲ್ಲಾ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ. ಸುಂದರ ಗೋವುಗಳು ತುಂಬಿ ಹೋಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ವೃಂದಾವನದಲ್ಲಿ ರಜಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗ ಮಾಯೆಗೆ ದೇವೋತ್ತಮ ಪರಮ ಪುರುಷನು ಅಪ್ಪಣೆ ಮಾಡಿದನು. ವಸುದೇವನ ಹೆಂಡತಿಯರಲ್ಲಿ ಒಬ್ಬಳಾದ ರೋಹಿಣಿಯು ವೃಂದಾವನದಲ್ಲಿ ಮಹಾರಾಜ ನಂದ ಮತ್ತು ರಾಣಿ ಯಶೋದೆ ಇವರ ಮನೆಯಲ್ಲಿದ್ದಳು. ಕಂಸನ ಕ್ರೂರ ಕೃತ್ಯಗಳಿಗೆ ಎದುರಿ ರೋಹಿಣಿಯು ಯದುಕುಲದ ಇನ್ನೂ ಹಲವರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದರು. ಅವರಲ್ಲಿ ಕೆಲವರು ಬೆಟ್ಟಗಳ ಗವಿಗಳಲ್ಲಿ ಸಹ ವಾಸವಾಗಿದ್ದರು. ಸ್ವಲ್ಪ ಮೇಲೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ಎಲ್ಲರ ಕೃಷ್ಣನ ಇಲ್ಲಿ ಕಂಸನ ಅವನ ಕ್ರೂರತ್ವ ಮತ್ತು ಕಂಸನ ಚಾಣಕ್ಷತೆ ಸೊ ಎರಡರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ದಾರೆ. ಅವನು ಎಲ್ಲ ಕಡೆ ಅನೇಕ ರಾಕ್ಷಸರ ಅರಸರುಗಳ ಜೊತೆ ಗೆಳೆತನವನ್ನು ಬೆಳೆಸ್ಕೊಳ್ತಾನೆ. ಸೊ ಆಮೇಲೆ ಏನ್ ಮಾಡ್ತಾನೆ, ಅವನು ಯಾರು ತನ್ನ ವಿರುದ್ಧವಾಗಿ ಒಂದು ಗುಂಪನ್ನು ಕಂಡುಕೊಂಡಿದ್ರೋ ಯದು, ಭೋಜ ಮತ್ತು ಅಂಧಕ ವಂಶರ ರಾಸರುಗಳು, ಇವರೆಲ್ಲರ ಮಧ್ಯೆ ಅವನೇನ್ ಮಾಡ್ತಾನೆ, ಅವನು ಅವರ ಒಂದು ರಾಜಕೀಯ ಮಾಡಿ ಅವರೆಲ್ಲರ ಐಕಮತ್ಯವನ್ನು ಮುರಿತಾನೆ. ಸೊ ಇದರಿಂದಾಗಿ ಏನಾಗುತ್ತೆ, ಭರತ ವರ್ಷದಲ್ಲಿ, ಆಗಿನ ಕಾಲದ ಭರತ ವರ್ಷದಲ್ಲಿ ತನ್ನ ರಾಜ್ಯ ಅತ್ಯಂತ ಪ್ರಬಲವನ್ನಾಗಿ ಅವನು ಕಂಸನ ಮಾಡ್ತಾನೆ. ಸೊ ಈ ರೀತಿಯಾಗಿ ಅವನು ಕಂಸನ ಒಂದು ರಾಜಕೀಯ ಒಂದು ಚಾಣಕ್ಷತೆ ಮತ್ತು ಅವನ ಉತ್ಸದಿತನದಿಂದ ಅವನು ತನ್ನ ಬಲವಾದ ರಾಜ್ಯವನ್ನು ಕಟ್ತಾನೆ. ಮತ್ತೆ ಎಲ್ಲ ರಾಕ್ಷಸ ಅರಸರುಗಳೊಳಗೆ ಅವನು ತನ್ನ ಗೆಳೆತನವನ್ನು ಬೆಳೆಸ್ಕೊಳ್ತಾನೆ. ಸೊ ಈ ರೀತಿಯಾಗಿರುವಾಗ ದೇವಕಿ ಒಂದರ ಮೇಲಂತೆ 6 ಮಕ್ಕಳನ್ನು ದೇವಕಿಯ ಮಕ್ಕಳನ್ನು ಕಂಸ ಕೊಲ್ತಾನೆ. ನಂತರ ಕೆಲವು ಬಂಧುಗಳೆಲ್ಲ ಹೋಗಿ ಅವನ ಹತ್ರ ಹೇಳಿದ್ರೆ, ಈ ತರ ಎಲ್ಲ ಮಾಡ್ಬೇಡ, ಏನ್ ಪ್ರಯೋಜನ, ಸುಮ್ನೆ ಮಕ್ಕಳನ್ನ ಸಾಯಿಸೋದ್ರಿಂದ ನಿಂಗೆ ಹೇಗೆ ಅವ್ರಿಗೆ ಸಾಯಿಸ್ಲಿಕ್ಕೆ ಸಾಧ್ಯ ನಿನ್ನ. ಸೊ ಈ ರೀತಿ ಎಲ್ಲ ಹೇಳ್ತಾರೆ. ಆದ್ರೆ ಅವನ ಮುಂದೆ ಕೂತ್ಕೊಂಡ್ಮೇಲೆ ಅವರೇ ಕಂಸನ ಆರಾಧಕರಾಗ್ತಾರೆ. ಕಂಸನನ್ನು ಬುದ್ಧಿ ಹೇಳಲಿಕ್ಕೆ ಬಂದವರು ಕಂಸನ ಒಂದು ಸೇವಕರ ತರ ಆಗ್ತಾರೆ. ಸೊ ಈ ರೀತಿ 6 ಮಕ್ಕಳನ್ನು ಕೊಂದ ನಂತರ ಕೃಷ್ಣನ ಒಂದು ಜನನ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಕೃಷ್ಣನು ದೇವಕಿಯ ಒಂದು ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಸೊ ದೇವಕಿಗೆ ತುಂಬಾ ಸಂತೋಷ ಆಗುತ್ತೆ, ತಡೆಯಲಾರದ ಹರ್ಷ. ಯಾಕಂದ್ರೆ ಭಗವಂತ ತನ್ನ ದೇಹದಲ್ಲಿ ಪ್ರವೇಶ ಮಾಡಿದ್ದಾನೆ. ಅದೇ ಸಮಯದಲ್ಲಿ ತಡೆಯಲಾದ ದುಃಖನೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಮಗುವನ್ನು ಕಂಸ ಸಾಯಿಸ್ಬಿಡ್ತಾನೆ. ಸೊ ಅದರಿಂದ ಅವಳಿಗೆ ದುಃಖನೂ ಆಗ್ತಾ ಇದೆ. ಸೊ ಆದ್ರೆ ಏನ್ ಮಾಡೋದು, ಆ ತಾಯಿಗೆ ವಾತ್ಸಲ್ಯ ಭಾವದಲ್ಲಿ ಹಾಗೆ ಅನ್ಸುತ್ತೆ. ಯಾಕಂದ್ರೆ ತಾಯಿ ಇವಾಗ ಭಗವಂತ ಶ್ರೀಕೃಷ್ಣ ಮಹಾವಿಷ್ಣು ಗರ್ಭದಲ್ಲಿ ಹುಟ್ಟಿದ್ದಾನೆ, ಅವನು ಕೊಲ್ಲಿಕ್ಕೆ ಕಂಸ ಯಾರು ಅನ್ನೋ ಒಂದು ಇದಿಲ್ಲ. ಅವಳಿಗೆ ವಾತ್ಸಲ್ಯ ಭಾವ ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಸೊ ಅದರಿಂದ ಅವನಿಗೆ ತನ್ನ ಸಣ್ಣ ಮಗು ಕಂಸನನ್ನು ಹೇಗೆ ಎದುರಿಸ್ಲಿಕ್ಕೆ ಸಾಧ್ಯ, ಕಂಸ ಸಾಯಿಸ್ಬಿಡ್ತಾನೆ ಇವನು ಕೂಡ ಅಂದ್ಬಿಟ್ಟು ಯಶೋಧ ಮತ್ತು ಸುದೇವ ಮತ್ತು ದೇವಕಿ ತುಂಬಾ ಒಂದು ಹಿಂಸೆ ಪಡ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಯೋಗ ಮಾಯೆಗೆ ಪರಮ ಪುರುಷನಾದ ಶ್ರೀಕೃಷ್ಣ ತನ್ನ ಒಂದು ಕೆಲಸವನ್ನು ಕೊಡ್ತಾನೆ. ಸೊ ಅಲ್ಲಿ ಜನರೆಲ್ಲ ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ಸೊ ಸುಂದರ ಗೋವುಗಳೆಲ್ಲ ಇದಾವೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಇವರೆಲ್ಲರೂ ಸುಮಾರು ಜನಗಳು ಎಲ್ಲ ಕಡೆ ಓಡಿ ಹೋಗಿದ್ದಾರೆ. ಯಾರು ಕೂಡ ಕಂಸನ ಕ್ರೂರ ಕೃತ್ಯಗಳಿಗೆ ಎಲ್ಲರೂ ಕೂಡ ಹೆದರಿಕೊಂಡು
ಎಲ್ಲ ಸುಮಾರು ಹಲವಾರು ನಾಡಿನಲ್ಲೆಲ್ಲ ಹಂಚಿ ಹೋಗಿದ್ದಾರೆ. ಯಾರು ಒಟ್ಟಿಗೆ ಇಲ್ಲ. ನಂದ ನಂದ ವಂಶದವರು ಅಥವಾ ವರ್ಷಿಣಿ ವಂಶದವರು ಯಾರು ಜೊತೆಲಿಲ್ಲ. ಎಲ್ಲೆಲ್ಲೂ ಓಡೋಗ್ಬಿಟ್ಟಿದ್ದಾರೆ. ಸೊ ಜೊತೆಗಂತೂ ಕೆಲವರಂತೂ ಗವಿ ಬೆಟ್ಟಗಳಲ್ಲಿ, ಅರಣ್ಯಗಳಲ್ಲಿ ಕೂಡ ವಾಸ ಆಗ್ಬಿಟ್ಟಿದ್ದಾರೆ ಇವನಿಗೆ, ಕಂಸನಿಗೆ ಹೆದರಿಕೊಂಡು. ಸೊ ಅದರಿಂದ ಯೋಗ ಮಾಯೆಗೆ ಹೇಳ್ತಾ ಇನ್ನು ಸ್ವಲ್ಪ ಕೆಲಸಗಳನ್ನು ಕೊಡ್ತಾ ಇದ್ದಾನೆ. ಯೋಗ ಮಾಯೆಯನ್ನು ಭಗವಂತ ಕೆಲವು ಕೆಲಸಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಇವಾಗ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಓದಿ ನಾಗಮಣಿ ಮಾತಾಜಿ. ಹರೇ ಕೃಷ್ಣ. ನಾಗಮಣಿ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವಂತನು ಯೋಗ ಮಾಯೆಗೆ ಹೀಗೆ ಹೇಳಿದನು. ಅಲ್ಲಿಂದ ತಾನೆ ಮಾತಾಜಿ? ಎಸ್. ದೇವಕಿ ಮತ್ತು ವಸುದೇವರನ್ನು ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನನ್ನ ಪೂರ್ಣಾಂಶನಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ. ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು. ಅನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ಬೃಂದಾವನದಲ್ಲಿ ಕಾಣಿಸಿಕೊ. ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು. ಅವರ ಇಂದ್ರಿಯ ಭೋಗದ ಅಪೇಕ್ಷೆಯನ್ನು ಬೇಗನೆ ಸಲ್ಲಿಸು. ಇಹಲೋಕ ಸುಖಾಭಿಲಾಷಿಗಳಾದವರು ನಿನ್ನ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವರು. ಈ ವಿಸ್ತರಣೆಗಳಿಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವು. ಕೃಷ್ಣ ಮತ್ತು ಯೋಗಮಾಯೆಯರು ಪರಮ ಶಕ್ತಿಶಾಲಿ ಮತ್ತು ಪರಮ ಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು. ಶಕ್ತಿಶಾಲಿಗೂ ಶಕ್ತಿಗೂ ಸ್ಪಷ್ಟವಾದ ವ್ಯತ್ಯಾಸವೂ ಇಲ್ಲದಿದ್ದರೂ ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ. ಪ್ರಾಪಂಚಿಕ ಮನೋಧರ್ಮದವರು ಶಕ್ತಿಯ ಆರಾಧಕರು, ಆದರೆ ದಿವ್ಯವಾದಿಗಳಾದವರು ಶಕ್ತಿಶಾಲಿಯ ಆರಾಧಕರು. ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಪರಮಶಕ್ತಿಶಾಲಿ, ದುರ್ಗ ಪರಮಶಕ್ತಿ. ವಾಸ್ತವವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಶಕ್ತಿಶಾಲಿ, ಶಕ್ತಿ ಇಬ್ಬರನ್ನೂ ಆರಾಧಿಸುತ್ತಾರೆ. ವಿಷ್ಣು ಮತ್ತು ದೇವಿಯರ ಸಹಸ್ರಾರು ದೇವಾಲಯಗಳಿವೆ. ಕೆಲವೊಮ್ಮೆ ಅವರಿಬ್ಬರಿಗೂ ಒಟ್ಟಿಗೆ ಆರಾಧಿಸುವುದು ಉಂಟು. ಕೃಷ್ಣನ ಬಹಿರಂಗ ಶಕ್ತಿಯಾದ ಶಕ್ತಿಯನ್ನು ಆರಾಧಿಸುವವನು ಎಲ್ಲ ಪ್ರಾಪಂಚಿಕ ಯಶಸ್ಸನ್ನು ಬಹು ಸುಲಭವಾಗಿ ಗಳಿಸಬಹುದು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಉತ್ಕರ್ಷವನ್ನು ಬಯಸುವವನು ಕೃಷ್ಣ ಪ್ರಜ್ಞೆಯಲ್ಲಿ ಶಕ್ತಿಶಾಲಿಯ ಆರಾಧನೆಯಲ್ಲಿ ತೊಡಗಬೇಕು. ತನ್ನ ಪೂರ್ಣ ವಿಸ್ತರಣೆಯಾದ ಅನಂತ ಶೇಷನು ದೇವಕಿಯ ಗರ್ಭದಲ್ಲಿದ್ದಾನೆಂದು ಭಗವಂತನು ಯೋಗ ಮಾಯೆಗೆ ತಿಳಿಸಿದನು. ರೋಹಿಣಿಯ ಗರ್ಭಕ್ಕೆ ಬಲಾತ್ಕಾರದಿಂದ ತಂದುದರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತದೆ. ಬದುಕಿನ ಅತ್ಯುನ್ನತ ಆನಂದವಾದ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕಾರವಾಗುತ್ತಾನೆ ಎಂದು ಭಗವಂತನು ಹೇಳಿದನು. ಆದುದರಿಂದ ಅವನು ಅವತರಿಸಿದ ನಂತರ ಪೂರ್ಣಾಂಶನಾದ ಅನಂತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಾಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಭಗವಂತನ ಯೋಗ ಮಾಯೆಗೆ ತನ್ನ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಮೊದಲನೆಯದಾಗಿ ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಲ್ಲಿ ಇಟ್ಟಿರೋದ್ರಿಂದ ಆ ದೇವಕಿಯ ಗರ್ಭದಲ್ಲಿ ಶೇಷನ ಇದ್ದಾನೆ. ಇವಾಗ ದೇವಕಿಯ ಗರ್ಭದಲ್ಲಿದ್ದಾನೆ, ಅಂದ್ರೆ ಅನಂತನು ದೇವಕಿಯ ಗರ್ಭದಲ್ಲಿದ್ದಾನೆ. ಸೊ ಅನಂತನನ್ನು ತಗೊಂಡುಕೊಂಡು ಹೋಗಿ ಶೇಷನನ್ನು ತೆಗೆದುಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇಡುವ ಅಂತ ಹೇಳ್ತಾರೆ. ಅಂದ್ರೆ ರೋಹಿಣಿ ಕೂಡ ವಸುದೇವನ ಹೆಂಡತಿ, ಒಬ್ಬಳ ಹೆಂಡತಿ. ಆ ವಸುದೇವನ ಹೆಂಡತಿಯಾದ ರೋಹಿಣಿ ನಂದ ಮತ್ತು ಯಶೋದೆಯ ಜೊತೆ ಅವರ ಮನೆಯಲ್ಲಿ ಇದ್ದಾರೆ. ಸೊ ಅವರ ಮನೆಯಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಅವರನ್ನು ಜೈಲಿಗೆ ಹಾಕಿದಾರಲ್ವಾ, ಅದರಿಂದ ಅವ್ರು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲಿ ತನ್ನ ಸ್ನೇಹಿತನಾದ ನಂದ ಮತ್ತು ಯಶೋದೆಯ ಮನೆಯಲ್ಲಿ ರೋಹಿಣಿ ಇದ್ದಾಳೆ. ಸೊ ಅದರಿಂದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಈ ಅನಂತನಾದ ಶೇಷನು ಏನು ದೇವಕಿಯ ಗರ್ಭದಲ್ಲಿದ್ದಾನೆ ಅದನ್ನ ತಗೊಂಡು ಹೋಗ್ಬಿಟ್ಟು ರೋಹಿಣಿಯ ಗರ್ಭದಲ್ಲಿಡು. ನಂತರ ನಾನು ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ ಅಂತ ಹೇಳ್ತಾರೆ. ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ತೇನೆ. ಅದೇ ರೀತಿ ನೀನು ನಂದ ಮತ್ತು ಯಶೋದೆಯರ ಮಗಳಾಗಿ ವೃಂದಾವನದಲ್ಲಿ ಕಾಣಿಸ್ಕೊ. ಅಂದ್ರೆ ಇಲ್ಲಿ 3 ಕೆಲಸ ಆಗ್ತಾ ಇದೆ.
ಒಂದನೆಯದಾಗಿ ಶೇಷನನ್ನು ತೆಗೆದುಕೊಂಡು ಹೋಗಿ ದೇವಕಿಯ ಗರ್ಭದಿಂದ ತೆಗೆದು ರೋಹಿಣಿಯ ಗರ್ಭದಲ್ಲಿ ಇಡಬೇಕು. ನಂತರ ದೇವಕಿಯ ಗರ್ಭದಲ್ಲಿ ಕೃಷ್ಣನು ಅವತರಿಸ್ತಾನೆ. ನಂತರ ಮಾಯೆ ನಂದ ಮತ್ತು ಯಶೋದೆಯರ ಮಗಳಾಗಿ ಕಾಣಿಸ್ಕೊಳ್ತಾಳೆ. ಈ ರೀತಿಯಾಗಿ 3 ಭಗವಂತ ದೇವಕಿಯ ಗರ್ಭದಲ್ಲಿ ಹೇಗೆ ಬರ್ತಾನೆ ಅನ್ನೋದು ಈ 3 ಕೂಡ ಈ ಪ್ಯಾರಾದಲ್ಲಿ ಶ್ರೀಲ ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಂತರ ಅವನು ಮಹಾಮಾಯೆಗೆ ಹೇಳ್ತಾನೆ, ಯೋಗ ಮಾಯೆಗೆ ಹೇಳ್ತಾನೆ, ಜನರು ನಿನ್ನನ್ನು ದೀಪ, ಧೂಪ, ಪುಷ್ಪ ಮತ್ತು ಕಾಣಿಕೆ ಕೊಟ್ಟು ಪೂಜೆ ಮಾಡ್ತಾರೆ. ಯಾಕಂದ್ರೆ ಭಗವಂತನ ಸ್ನೇಹಿ, ಭಗವಂತನ ಸೋದರಿ ಅವಳು. ಸೊ ಅದರಿಂದ ಭಗವಂತ ಅವ್ರಿಗೆ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಇಂದ್ರಿಯ ಭೋಗದ ಅಪೇಕ್ಷೆಗಳಲ್ಲಿ ಬೇಗ ಬೇಗ ಕೊಟ್ಬಿಡು. ಸೊ ಯಾರು ಇಂದ್ರಿಯ ಲೋಕದಲ್ಲಿ ಇಷ್ಟಪಡ್ತಾರೆ ಇರ್ಲಿಕ್ಕೆ, ಅವರು ನಿನ್ನನ್ನು ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕ, ಮಾಯಾ, ನಾರಾಯಣಿ, ಈಶಾನಿ, ಶಾರದ ಮತ್ತು ಅಂಬಿಕಾ. ಈ ರೀತಿಯಾಗಿ ಅನೇಕ ಹೆಸರುಗಳಿದ್ದಾವೆ ನಿನಗೆ. ಸೊ ಎಲ್ಲ ಹೆಸರುಗಳನ್ನು, ಈ ಎಲ್ಲ ವಿಸ್ತರಣೆಗಳನ್ನು ಅವರು ಪೂಜಿಸ್ತಾರೆ. ಸೊ ನೀನು ಎಲ್ಲರಿಗೂ ಕೂಡ ಇಹಲೋಕದ ಸುಖ ಅಭಿಲಾಷೆ ಇಟ್ಕೊಂಡು ಯಾರು ಬರ್ತಾರೆ ನಿನ್ನ ಹತ್ರ, ಅದನ್ನು ಕೊಡು ಅಂತ ಹೇಳ್ತಾನೆ. ಸೊ ಇಲ್ಲಿ 2 ಶಕ್ತಿಗಳ ಬಗ್ಗೆ ಮಾತನಾಡಾಗಿದೆ, ಶಕ್ತಿ ಮತ್ತು ಶಕ್ತಿಶಾಲಿ. ಸೊ ಇಲ್ಲಿ ಯೋಗಮಾಯ ಶಕ್ತಿ ಮತ್ತು ಕೃಷ್ಣ ಶಕ್ತಿಶಾಲಿ ಅಥವಾ ಶಕ್ತಿಮಾನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಶಕ್ತಿಶಾಲಿಗೂ ಶಕ್ತಿಗೂ ವ್ಯತ್ಯಾಸ ಇಲ್ಲದೆ ಇದ್ರೂ ಕೂಡ ಯಾವಾಗಲೂ ಶಕ್ತಿಯು ಏನ್ ಮಾಡ್ತಾರೆ, ಶಕ್ತಿಶಾಲಿಗೆ ಅಧೀನ, ಅಂದ್ರೆ ಮಾನ್ ಆದ ಕೃಷ್ಣನಿಗಲ್ಲಿ ಅಧೀನವಾಗಿರ್ತಾರೆ. ಸೊ ಯಾರು ಪ್ರಾಪಂಚಿಕ ಮನೋಧರ್ಮ ಇರ್ತಾರೆ ಅವರೆಲ್ಲರೂ ಕೂಡ ಶಕ್ತಿಯನ್ನು ಆರಾಧಿಸ್ತಾರೆ. ಅಂದ್ರೆ ಈ ವಿಸ್ತರಣೆಗಳೇನಿದೆ, ದುರ್ಗಾ, ಭದ್ರಕಾಳಿ, ವಿಜಯ, ಈ ಎಲ್ಲ ವಿಸ್ತರಣೆಗಳನ್ನು ಅವರು ಆರಾಧಿಸ್ತಾರೆ. ಸೊ ಆದ್ರೆ ಯಾರಿಗೆ ಕೃಷ್ಣನ ಬಹಿರಂಗ ದುರ್ಗೆಯನ್ನು ಯಾರು ಆರಾಧಿಸ್ತಾರೆ ಅವರು ಎಲ್ಲ ಪ್ರಾಪಂಚಿಕವಾದ ಯಶಸ್ಸನ್ನು ಅವರಿಗೆ ಸುಲಭವಾಗಿ ಸಿಗುತ್ತೆ. ಆದ್ರೆ ಯಾರಿಗೆ ಆಧ್ಯಾತ್ಮಿಕ ಉತ್ಕರ್ಷ ಬೇಕು ಅವರು ದುರ್ಗೆಯನ್ನು ಪೂಜಿಸುವುದರಿಂದ ಏನು ಪ್ರಯೋಜನ ಇಲ್ಲ. ನಾವು ಪೂಜೆ ಮಾಡಬೇಕಾಗಿರೋದು ಶ್ರೀಕೃಷ್ಣನ ಶಕ್ತಿಶಾಲಿ ಶಕ್ತಿಮಾನ್ನ ಆರಾಧನೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ. ನಂತರ ತನ್ನ ಪೂರ್ಣ ವಿಸ್ತರಣೆಯಾದ ಅನಂತಶೇಷನು ದೇವಕಿ, ಇದು ಓದ್ಬೇಕಲ್ವಾ? ಇಲ್ಲ, ಇದು ಓದಿದ್ರಲ್ಲ, ಉಪನಿಷತ್ತುಗಳು ಅಲ್ಲಿಂದ ಕರೆಕ್ಟ್, ಓದಿದೆ ಇದು. ಸೊ ತನ್ನ ಪೂರ್ಣ ವಿಸ್ತರಣೆಯಾದ ಅನಂತ ಶೇಷನು ಕೂಡ ದೇವಕಿ ಗರ್ಭದಲ್ಲಿದ್ದಾನೆ ಅಂತ ಯೋಗಮಾಯಿಗೆ ಹೇಳಿದೆ. ನಾವು ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ವಿ. ಸೊ ನಂತರ ರೋಹಿಣಿಯ ಗರ್ಭಕ್ಕೆ ಬಲಾತ್ಕಾರದಿಂದ ದೇವಿಕೆಯ ಗರ್ಭದಿಂದ ತಂದಿರೋದ್ರಿಂದ ಅವನಿಗೆ ಸಂಕರ್ಷಣ ಎಂದು ಹೆಸರಾಗುತ್ತೆ. ಸೊ ನಂತರ ಯಾವ ಆಧ್ಯಾತ್ಮಿಕ ಶಕ್ತಿ ಮತ್ತು ಬಲ ಬೇಕು ನಮಗೆ, ಅದಕ್ಕೆ ಆಕರವಾಗ್ತಾನೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ನಮಗೆ ಈಗ ಭಗವಂತನ ಒಂದು ಆಧ್ಯಾತ್ಮಿಕ ಶಕ್ತಿ ಬೇಕು ಭಗವಂತನನ್ನು ಆರಾಧಿಸ್ಲಿಕ್ಕೆ, ಅಂದ್ರೆ ನಮಗೆ ಸಂಕರ್ಷಣನ ಒಂದು ಆಶೀರ್ವಾದ ಬೇಕು. ಸೊ ಬಲರಾಮನ ನಮಗೆ ಆಶೀರ್ವಾದ ಬೇಕು. ಸೊ ಬಲರಾಮನಿಗೆ ಒಂದು ಸಾಂಕೇತಿಕವಾಗಿ ನೇಗಿಲನ್ನು ಬಲರಾಮ ತಗೊಂಡಿರ್ತಾನೆ. ಸೊ ಅದನ್ನ ಆಚಾರ್ಯರು ಹೀಗೆ ವರ್ಣಿಸ್ತಾರೆ. ಸೊ ಬಲರಾಮನ ನೇಗಿಲಿನಿಂದ ನಮ್ಮ ಹೃದಯದಲ್ಲಿ ಒಂದು ಕೃಷಿಯನ್ನು ಮಾಡಬೇಕು ನಾವು. ಸೊ ಯಾವಾಗ ಮಣ್ಣು ಫಲವತ್ತಾಗುತ್ತೆ, ಕೃಷಿಯನ್ನು ಮಾಡಿ ನೇಗಿಲಿಂದ ನಾವೇನ್ ಮಾಡ್ತೇವೆ, ಮಣ್ಣನ್ನು ಸರಿಸ್ತೇವೆ. ಮೇಲಿಂದ ಕೆಳಗಿಂದ ಮೇಲೆ ಮಣ್ಣನ್ನು ಸರಿಸಿ ಅದರಲ್ಲಿ ಬೀಜವನ್ನು ಬಿತ್ತಲಿಕ್ಕೆ ಅನುಕೂಲವಾಗುವ ಹಾಗೆ ನಮ್ಮ ಭೂಮಿಯನ್ನು ನಾವು ಅನುಕೂಲವಾಗುವಂತೆ ಮಾಡ್ತೇವೆ. ಸೊ ಅದೇ ರೀತಿ ಈ ಬಲರಾಮನ ಒಂದು ಕೃಪೆಯಿಂದ ನಮಗೆ ಹೃದಯದಲ್ಲಿ ನಮಗೆ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷಿಯನ್ನು ಏನ್ ಮಾಡ್ತೇವೆ ನಾವು, ಅದು ಭಗವಂತನ ಪ್ರೇಮದ ನಾಮವನ್ನು ನಾವಿಟ್ಟು ಅಲ್ಲಿ ಅದನ್ನು ಪ್ರೇಮ ಬೀಜವನ್ನು ಇಟ್ಟು ಪ್ರೇಮದ ಲತೆಯನ್ನು ಬೆಳೆಸ್ತೇವೆ. ಸೊ ಅದೇ ರೀತಿ ಆದ್ದರಿಂದ ಇದು ತುಂಬಾ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಇಲ್ಲಿ. ಬದುಕಿನ ಅತ್ಯಂತ ಆನಂದವಾದ ರಮಣವನ್ನು ಹೊಂದಲು ಅಗತ್ಯವಾದ ಆಧ್ಯಾತ್ಮಿಕ ಶಕ್ತಿ ಮತ್ತು ಬಲಕ್ಕೆ ಅವನು ಆಕರವಾಗ್ತಾನೆ, ಅಂದ್ರೆ ಅವನು ಸಪೋರ್ಟಿವ್ ಆಗ್ತಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಆಚಾರ್ಯರು ಅದನ್ನು ಈ ರೀತಿಯಾಗಿ ನಮಗೆ ವಿಮರ್ಶೆ ಮಾಡಿ ಹೇಳ್ತಾರೆ. ಇದರಲ್ಲಿ ಆಚಾರ್ಯರ ಒಂದು ಗೈಡೆನ್ಸ್ ಇಲ್ಲ ಅಂದ್ರೆ ಬರೀ ಓದ್ಕೊಂಡು ಹೋದ್ರೆ ನಮ್ಗೇನು ಅರ್ಥ ಆಗೋದಿಲ್ಲ. ಸೊ ಅದರಿಂದ ಕೃಷ್ಣ ಹೇಳ್ತಾ ಇದ್ದಾರೆ ಮುಂದಕ್ಕೆ, ಆದ್ದರಿಂದ ಅವನು ಅವತರಿಸಿದ ಪೂರ್ಣಾಂಶನಾದ ಆತನಿಗೆ ಸಂಕರ್ಷಣ ಅಥವಾ ಬಲರಾಮ ಎಂದು ಹೆಸರಾಗುತ್ತೆ. ಅವನಿಗೆ ಬಲರಾಮ ಅಂತ ಕರೀತಾರೆ ಅಂತ ಹೇಳಿ ಅವನಿಗೆ ಕೃಷ್ಣ ಯೋಗ ಮಾಯೆಗೆ ಹೇಳ್ತಾರೆ. ಮುಂದೆ ಓದೋಣ ಪ್ರಭುಜಿ. ಇನ್ನು ಆಯ್ತು ಟೈಮ್ ಓದುದಾ? ಹೌದಲ್ಲ,
ಸರಿ, ನಾಳೆ ಓದುವಾಗ. ಸೊ ಇಲ್ಲಿಂದ ನಾಳೆ ಓದ್ಕೊಂಡು 13ನೇ ಪೇಜಿಂದ ಓದ್ಬೇಕು ನಾಳೆ, ನೆನ್ಪಿಟ್ಕೊಳ್ಳಿ ಎಲ್ಲರೂ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ ಧನ್ಯವಾದಗಳು. ಇನ್ನ ಮುಂದೆ ದೇವತೆಗಳ ಪ್ರಾರ್ಥನೆಗಳು ಬರ್ಲಿಕ್ಕಿದಾವೆ. ಆ ಪ್ರಾರ್ಥನೆಗಳು ತುಂಬಾ ಚೆನ್ನಾಗಿದಾವೆ. ಯಾರು ಮಿಸ್ ಮಾಡದೆ ಬನ್ನಿ ಕ್ಲಾಸ್ಗೆ. ಪ್ರಾರ್ಥನೆಗಳು ಕೇಳಿದ್ರೆ ಸಾಕು. ಆ ಪ್ರಾರ್ಥನೆಗಳು ಕೇಳೋದ್ರಿಂದಲೇ ನಮ್ಗೆ ಎಷ್ಟೋ ಮಾಯೆಯ ಶಕ್ತಿ ಕಡಿಮೆ ಆಗುತ್ತೆ ನಮ್ಮ. ಹರೇ ಕೃಷ್ಣ ಪ್ರಭುಜಿ, ಒಂದು ಕ್ವಶನ್ ಇತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಕೃಷ್ಣ ಅವತಾರ ಮಾಡಿದ್ನಲ್ಲ, ಅವಾಗ ದೇವಕಿ ಗರ್ಭದಿಂದ ಈಗ ನಾವು ಮಾನವರು ಹೆಂಗ ಜನನ ಆಗತ್ತೆ ಹಂಗ ಜನನ ಆಯ್ತಾ ಅಥವಾ ಭಗವಂತ ಹಂಗೆ ಇದಾಯ್ತಾ ಅಂತ? ಇಲ್ಲ ಮಾತಾಜಿ, ಅದು ನಾವು ನಮ್ಮ ರೀತಿ ಬರೋದಿಲ್ಲ ಭಗವಂತ. ಅದರ ವಿವರಣೆ ಮುಂದಿನ ಅಧ್ಯಾಯಗಳಲ್ಲಿ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ. ಈ ಅಧ್ಯಾಯದಲ್ಲಿ ಸಿಗುತ್ತೆ ನಮ್ಗೆ. ಸೊ ಗರ್ಭದಿಂದ ಬರುವುದಿಲ್ಲ, ಅವನು ಹೃದಯದಿಂದ ಬರ್ತಾನೆ. ಸೊ ಗರ್ಭದಲ್ಲಿ ಯಾಕೆ ಪ್ರವೇಶ ಮಾಡ್ತಾನೆ ಅಂದ್ರೆ, ಆ ದೇವಕಿಗೆ ತಾಯ್ತನದ ಒಂದು ಸುಖವನ್ನು ಕೊಡ್ಲಿಕ್ಕೋಸ್ಕರ ಗರ್ಭವನ್ನು ಪ್ರವೇಶಿಸುವ ಒಂದು ಕೆಲಸವನ್ನು ಭಗವಂತ ಮಾಡ್ತಾನೆ. ಆದ್ರೆ ನಮ್ಮ ಸಾಧಾರಣ ಮನುಷ್ಯರಂತೆ ಅವನು ಗರ್ಭದಿಂದ ಹುಟ್ಟುವುದಿಲ್ಲ. ಓಕೆ. ಸೊ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ದೇವಕಿ ಎಷ್ಟೋ ತಪಸ್ಸು ಮಾಡಿದಳಲ್ವಾ ಅವನನ್ನು ಮಗನಾಗಿ ಪಡಿಲಿಕ್ಕೆ. ಸೊ ಈಗ ಗರ್ಭವನ್ನು ಪ್ರವೇಶಿಸದೆ ಹಾಗೆ ಹೃದಯದಿಂದನೇ ಹಾಗೆ ಮನಸ್ಸಿಂದನೇ ಬಂದು ಹುಟ್ಟುಬಿಟ್ರೆ ಆ ತಾಯಿಯಾದ ದೇವಕಿಗೆ ಆ ತಾಯಿಯ ಸುಖ ಸಿಗುದಿಲ್ಲ ಅಲ್ವಾ. ಆ ತಾಯಿಯ ಸುಖವನ್ನು ಕೊಡ್ಲಿಕ್ಕೋಸ್ಕರ ಭಗವಂತ ಆ ಲೀಲೆಯನ್ನು ಮಾಡ್ತಾನೆ. ಮತ್ತು ಸಾಮಾನ್ಯ ಜನಗಳಿಗೆ ಗರ್ಭದಿಂದನೇ ಹುಟ್ಟುವಾಗ ಕಾಣಿಸ್ತಾನೆ. ಯಾಕಂದ್ರೆ ಸಾಮಾನ್ಯ ಜನಗಳಿಗೆ ಕೃಷ್ಣ ತನ್ನಂತ ತೋರ್ಸ್ಕೊಳ್ಳೋದಿಲ್ವಲ್ಲ. ಸೊ ಯಾರು ಭಕ್ತರಾಗಿರ್ತಾರೆ ಅವರಿಗೆ ಮಾತ್ರ ಕೃಷ್ಣ ತನ್ನ ಬಗ್ಗೆ ತಿಳುವಳಿಕೆ ಕೊಡ್ತಾನೆ. ಬೇರೆಯವ್ರಿಗೆಲ್ಲಾನು ಅವರು ಹೇಗೆ ತಿಳ್ಕೊಳ್ತಾರೋ ಹಾಗೆ ತಿಳ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತಾರೆ. ಗೊತ್ತಾಯ್ತಾ ಮಾತಾಜಿ? ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತ ಏನಕ್ಕೆ ಬರ್ತಾನೆ, ತನ್ನ ಭಕ್ತರಿಗೆ ಸಂತೋಷವನ್ನು ಕೊಡ್ಲಿಕ್ಕೋಸ್ಕರ ಬರ್ತಾನೆ. ಇಲ್ಲಿ ಈ ದೇವಕಿ ಮತ್ತು ವಸುದೇವರು ತುಂಬಾ ತಪಸ್ಸು ಮಾಡಿದ್ದಾರೆ ಅವರನ್ನು ಕೃಷ್ಣನ ಮಗನಾಗಿ ಬಿಡಲಿಕ್ಕೆ. ಸೊ ಅದಕ್ಕೋಸ್ಕರ ಅವರಿಗೆ ಆ ಒಂದು ಸಂತೋಷವನ್ನು ಕೊಡ್ಲೇಬೇಕು ಭಗವಂತ. ಸೊ ಅವರಿಗೆ ಅನ್ನಿಸ್ಬೇಕು, ಇವನು ನನ್ನ ಹೊಟ್ಟೆಯಿಂದ ಬಂದಿದ್ದಾನೆ ಅಂತ. ಸೊ ನನ್ನ ಹೊಟ್ಟೆಯಲ್ಲೂ ಇದ್ದ, ನನ್ನ ಹೊಟ್ಟೆಯಲ್ಲಿ ಗರ್ಭಸ್ಥನಾಗಿದ್ದ. ಸೊ ಈ ರೀತಿಯ ಆನಂದವನ್ನು ದೇವಕಿಗೆ ಅವನು ಕೊಡ್ಬೇಕು. ಸೊ ಆ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಅವನು ಗರ್ಭವನ್ನು ಪ್ರವೇಶಿಸುವ ಒಂದು ಲೀಲೆಯನ್ನು ಮಾಡ್ತಾನೆ ಹೊರತು ಅವನು ಅಲ್ಲಿ ಗರ್ಭವನ್ನು ಪ್ರವೇಶಿಸಿ ಹುಟ್ಟುವ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕ್ಲೋಸ್ ಮಾಡೋಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.